ಓಕೆ ಮಾತಾಜಿ, ಥ್ಯಾಂಕ್ ಯು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 9. ಭಗವಾನ್ ಕೃಷ್ಣನ ಸನ್ನಿಧಿಯಲ್ಲಿ ಭೀಷ್ಮರ ದೇಹತ್ಯಾಗ. ಶ್ಲೋಕ 1. ಸೂತ ಉವಾಚ ಇತಿ ಭೀತ ಪ್ರಜಾದ್ರೋಹಾತ್ ಸರ್ವಧರ್ಮ ವಿವಿತ್ಸಯ ತತೋ ವಿನಶನಂ ಪ್ರಾಗ್ರಾತ್ ಯತ್ರ ದೇವವ್ರತೋಪತತ್. ಸೂತ ಉವಾಚ, ಸೂತ ಮುನಿಗಳು ಹೇಳಿದರು. ಇತಿ ಹೀಗೆ, ಭೀತಃ ಹೆದರಿದ, ಪ್ರಜಾದ್ರೋಹಾತ್ ಪ್ರಜೆಗಳನ್ನು ಕೊಂದ ಕಾರಣದಿಂದ, ಸರ್ವ ಸಕಲ ಧರ್ಮಕ್ರಿಯೆಗಳನ್ನು ವಿವಿತ್ಸಯ ತಿಳಿಯುವುದಕ್ಕಾಗಿ, ತತಃ ಅನಂತರ, ವಿನಶನಂ ಯುದ್ಧ ಭೂಮಿಗೆ, ಪ್ರಾಗಾತ್ ಅವನು ಹೋದನು. ಯತ್ರ ಎಲ್ಲಿ, ದೇವವ್ರತಃ ಭೀಷ್ಮಾಚಾರ್ಯನು ಅಪತತ್ ಮರಣಕ್ಕಾಗಿ ಮಲಗಿದ್ದನು. ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಸೂತ ಮುನಿಗಳು ನುಡಿದರು. ಕುರುಕ್ಷೇತ್ರದ ರಣರಂಗದಲ್ಲಿ ಅಪಾರ ಸಂಖ್ಯೆಯ ಪ್ರಜೆಗಳ ಹತ್ಯೆಗೆ ಕಾರಣನಾದ ಯುಧಿಷ್ಠಿರ ಮಹಾರಾಜ ಭಯಭೀತನಾಗಿ ಯುದ್ಧ ಭೂಮಿಗೆ ಬಂದ. ಅಲ್ಲಿ ಮರಣಸನ್ನರಾದ ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿದ್ದರು. ಭಾವಾರ್ಥ. ಈ 9ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀ ಕೃಷ್ಣನು ಇಚ್ಛಿಸಿದ ಪ್ರಕಾರ ಭೀಷ್ಮರು ವೃತ್ತಿ ಧರ್ಮವನ್ನು ಕುರಿತು ಯುಧಿಷ್ಠಿರ ಮಹಾರಾಜನಿಗೆ ಉಪದೇಶ ಮಾಡುತ್ತಾರೆ. ಮರ್ತ್ಯ ಲೋಕದಿಂದ ನಿರ್ಗಮಿಸಲಿರುವ ಸಮಯದಲ್ಲಿ ಭೀಷ್ಮರು ಭಗವಂತನಿಗೆ ತಮ್ಮ ಅಂತಿಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಹೀಗೆ ಮುಂದಿನ ಲೌಕಿಕ ಬಂಧನಗಳಿಂದ ಅವರು ವಿಮುಕ್ತರಾಗುತ್ತಾರೆ. ಭೀಷ್ಮರು ಇಚ್ಛಾಮರಣಿಗಳು, ಆದರೆ ಸ್ವಇಚ್ಛೆಯಿಂದ ಶರಶಯ್ಯೆಯ ಮೇಲೆ ಮಲಗಿದರು. ಅವರೇ ಸ್ವಇಚ್ಛೆಯಿಂದ ಶರಶಯ್ಯೆಯ ಮೇಲೆ ಮಲಗಿದರು. ಇಂತಹ ಮಹಾನ್ ಯೋಧನ ದೇಹತ್ಯಾಗದ ಸುದ್ದಿಯು ಸಮಕಾಲೀನ ಗಣ್ಯರೆಲ್ಲರ ಗಮನವನ್ನು ಸೆಳೆಯಿತು. ಅವರೆಲ್ಲರೂ ಆ ಮಹಾತ್ಮನಿಗೆ ತಮ್ಮ ಪ್ರೀತಿಪೂರ್ವಕ ಗೌರವಾದರಗಳನ್ನು ಸಲ್ಲಿಸಲು ಅಲ್ಲಿಗೆ ಬಂದು ಸೇರಿದರು. ಶ್ಲೋಕ 2. ತದಾ ತೇ ಭ್ರಾತರ ಸರ್ವೇ ಸದಶ್ವೈ ಸ್ವರ್ಣಭೂಷಿತೈಃ ಅನ್ವಗಚ್ಚನ್ ರಥೈರ್ವಿಪ್ರ ವ್ಯಾಸಾಧೌಮ್ಯಾದೈಸ್ತದಾ. ತದಾ ಆಗ, ತೇ ಆ, ಭ್ರಾತರಃ ಸೋದರರು, ಸರ್ವೇ ಎಲ್ಲ, ಸತ್ ಅಶ್ವೈಹಿ ಉತ್ತಮ ಕುದುರೆಗಳಿಂದ ಎಳೆಯಲ್ಪಡುವ, ಸ್ವರ್ಣ ಚಿನ್ನದಿಂದ, ಭೂಷಿತೈಹಿ ಅಲಂಕೃತಗೊಂಡ, ಅನ್ವಗಚ್ಚನ್ ಒಬ್ಬರನ್ನು ಮತ್ತೊಬ್ಬರು ಹಿಂಬಾಲಿಸಿದರು, ರಥೈಹಿ ರಥಗಳ ಮೇಲೆ, ವಿಪ್ರಾಹ ಹೇ ಬ್ರಾಹ್ಮಣರೇ, ವ್ಯಾಸ ಮಹರ್ಷಿಗಳು, ಧೌಮ್ಯ
ಧೌಮ್ಯರು ಆದಯ ಮತ್ತು ಇತರರು ತಥಾ ಕೂಡ. ಅನುವಾದ ಶೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಆ ಸಮಯದಲ್ಲಿ ಅವನ ಸೋದರರೆಲ್ಲ ಸುವರ್ಣಾಭರಣಗಳಿಂದ ಭೂಷಿತವಾದ ದಿವ್ಯಾಶ್ವಗಳನ್ನು ಹೂಡಿದ್ದ ಮನೋಹರವಾದ ರಥಗಳನ್ನು ಏರಿ ಅವನನ್ನು ಹಿಂಬಾಲಿಸಿದರು. ಅವರೊಡನೆ ವ್ಯಾಸನು, ಘನ ವಿದ್ವಾಂಸರಾದ ಪಾಂಡವ ಕುಲಪುರೋಹಿತ ಧೌಮ್ಯರೇ ಮೊದಲಾದ ಋಷಿಗಳು ಮತ್ತಿತರರು ಇದ್ದರು. ಶ್ಲೋಕ 3. ಭಗವಾನಪಿ ವಿಪ್ರಶ್ಯೆ ರಥೇನ ಸದನಂಜಯ ಸತೈರ್ವ್ಯರೋಚಿತ ನೃಪಃ ಕುಬೇರ ಇವ ಗುಹ್ಯಕೈಃ. ಭಗವಾನ್ ದೇವೋತ್ತಮ ಪುರುಷನು ಶ್ರೀಕೃಷ್ಣನು ಅಪಿ ಕೂಡ ವಿಪ್ರಶ್ರೇ ಬ್ರಾಹ್ಮಣರಲ್ಲಿ ಋಷಿಯಾದವನೇ ರಥೇನ ರಥದ ಮೇಲೆ ಧನಂಜಯ ಅರ್ಜುನನೊಂದಿಗೆ ಸಹ ಅವನು ತೈಹಿ ಅವರಿಂದ ವ್ಯರೋಚಿತ ಅತ್ಯುನ್ನತ ಶ್ರೀಮಂತ ಪ್ರಭುತ್ವದವನಾಗಿ ತೋರಿದನು. ರಾಜನು ಯುಧಿಷ್ಠಿರನು ಕುಬೇರ ದೇವತೆಗಳ ಕೋಶಾಧಿಕಾರಿ ಕುಬೇರನ ಇವ ಹಾಗೆ ಗುಹ್ಯಕರೆಂದು ಪ್ರಸಿದ್ಧರಾದ ಒಡನಾಡಿಗಳಿಂದ. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಹೇ ಬ್ರಹ್ಮ ಋಷಿಗಳೇ, ಪರಮ ಪುರುಷನಾದ ಭಗವಾನ್ ಶ್ರೀಕೃಷ್ಣನು ಅರ್ಜುನನೊಡನೆ ರಥಾರೂಢನಾಗಿ ಅವರನ್ನು ಹಿಂಬಾಲಿಸಿದ. ಹೀಗೆ ಗುಹ್ಯಕವೆಂಬ ಸಂಗಡಿಗರಿಂದ ಸುತ್ತುವರಿದ ಕುಬೇರನಂತೆ ಯುಧಿಷ್ಠಿರ ಮಹಾರಾಜನು ವೈಭವೋಪೇತನಾಗಿ ಕಂಗೊಳಿಸಿದನು. ಭಾವಾರ್ಥ: ಮರಣಸನ್ನರಾದ ಭೀಷ್ಮರು ವೈಭವ ವಿಲಾಸಗಳಿಂದ ಸುಖವಾಗಿರುವ ಪಾಂಡವರನ್ನು ಕಂಡು ಸುಪ್ರೀತರಾಗಲಿ ಎಂಬುದು ಭಗವಾನ್ ಶ್ರೀಕೃಷ್ಣನ ಆಶಯವಾಗಿತ್ತು. ದೇವತೆಗಳಲ್ಲೆಲ್ಲ ಅತ್ಯಂತ ಶ್ರೀಮಂತನೆಂದರೆ ಕುಬೇರ. ಇಲ್ಲಿ ಯುಧಿಷ್ಠಿರ ಮಹಾರಾಜ ಕುಬೇರನಂತೆ ಕಂಗೊಳಿಸುತ್ತಾನೆ, ಏಕೆಂದರೆ ಶ್ರೀಕೃಷ್ಣನೊಡಗೂಡಿ ಸಾಗಿದ ಆ ಮೆರವಣಿಗೆಯು ಯುಧಿಷ್ಠಿರ ಮಹಾರಾಜನ ರಾಜವೈಭವಕ್ಕೆ ಅನುರೂಪವಾಗಿತ್ತು. ಶ್ಲೋಕ 4. ದೃಷ್ಟ್ವಾ ನಿಪತಿತಂ ಭೂಮೌ ದಿವ್ಯಶ್ಚ್ಯುತಮಿವಾಮರಂ ಪ್ರಣೇಮುಃ ಪಾಂಡವ ಭೀಷ್ಮಂ ಸಾನುಗ ಸಹಚಕ್ರಿಣ. ದೃಷ್ಟ್ವಾ ನೋಡಿ, ನಿಪತಿತಂ ಕೆಳಗೆ ಮಲಗಿದ್ದ, ಭೂಮೌ ಭೂಮಿಯ ಮೇಲೆ, ದಿವಹ ಆಕಾಶದಿಂದ, ಚ್ಯುತಂ ಬಿದ್ದ, ಇವ ಹಾಗೆ, ಅಮರನ್ ದೇವತೆಯ, ಪ್ರಣೇಮುಹು ನಮಸ್ಕರಿಸಿದರು, ಪಾಂಡವಾಹ ಪಾಂಡುಪುತ್ರರು, ಭೀಷ್ಮನನ್ನು, ಸ ಅನುಗಾಹ ಕಿರಿಯ ಸೋದರರೊಂದಿಗೆ, ಸಹ ಜೊತೆಗೆ, ಚಕ್ರಿಣ ಭಗವಂತನ ಚಕ್ರಧಾರಿಯಾದ. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಆಕಾಶದಿಂದ ಉರುಳಿದ ದೇವತೆಯಂತೆ ನೆಲದ ಮೇಲೆ ಹೊರಗಿದ್ದ ಭೀಷ್ಮರನ್ನು ಕಂಡು ಪಾಂಡವ ರಾಜ ಯುಧಿಷ್ಠಿರನು ತನ್ನ ಸೋದರರು ಮತ್ತು ಭಗವಾನ್ ಕೃಷ್ಣನೊಡಗೂಡಿ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಭಾವಾರ್ಥ: ಭಗವಾನ್ ಕೃಷ್ಣ ಯುಧಿಷ್ಠಿರ ಮಹಾರಾಜನ ಕಿರಿಯ ಜ್ಞಾತಿ, ಅಲ್ಲದೆ ಪ್ರಾಣ ಸ್ನೇಹಿತ. ಆದರೆ ಪಾಂಡವ ಬಂಧು ಬಳಗದವರಿಗೆಲ್ಲ ಭಗವಾನ್ ಕೃಷ್ಣ ದೇವೋತ್ತಮ ಪರಮ ಪುರುಷನೆಂದು ಗೊತ್ತಿತ್ತು. ಭಗವಂತನಿಗೆ ತನ್ನ ಪರಮ ಪದದ ಅರಿವಿದ್ದರೂ ಸದಾ ಸಾಮಾನ್ಯ ಮಾನವನಂತೆಯೇ ವ್ಯವಹರಿಸುತ್ತಿದ್ದ. ಆದುದರಿಂದ ಅವನು ಯುಧಿಷ್ಠಿರ ಮಹಾರಾಜನ ತಮ್ಮಂದಿರಲ್ಲೊಬ್ಬನಂತೆ ಮರಣಾಸನ್ನರಾದ ಭೀಷ್ಮರಿಗೆ ವಂದಿಸಿದ. ಶ್ಲೋಕ 5. ತತ್ರ ಬ್ರಹ್ಮರ್ಷಯ ಸರ್ವೇ ದೇವರ್ಷಯಶ್ಚ ಸತ್ತಮ ರಾಜರ್ಷಯಶ್ಚ ತತ್ರಾಸನ್ ದ್ರಷ್ಟುಂ ಭರತ ಪುಂಗವಂ. ತತ್ರ ಅಲ್ಲಿ, ಬ್ರಹ್ಮರ್ಷಯ ಬ್ರಾಹ್ಮಣರಲ್ಲಿ ಋಷಿಗಳಾದವರು, ಸರ್ವೇ ಎಲ್ಲರೂ, ದೇವರ್ಷಯ ದೇವತೆಗಳಲ್ಲಿ ಋಷಿಗಳಾದವರು, ಚ ಮತ್ತು ಸತ್ತಮ ಸತ್ವಗುಣದಲ್ಲಿ ಸ್ಥಿತರಾದ, ರಾಜರ್ಷಯ ರಾಜರಲ್ಲಿ ಋಷಿಗಳಾದವರು, ಚ ಮತ್ತು ತತ್ರ ಆ ಸ್ಥಳದಲ್ಲಿ, ಆಸನ್ ಇದ್ದರು, ದ್ರಷ್ಟಂ ನೋಡುವುದಕ್ಕಾಗಿ, ಭರತರಾಜನ ವಂಶದ ಪುಂಗವಂ ಪ್ರಮುಖನನ್ನು. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಭರತ ವಂಶದವರಲ್ಲಿ ಮುಖ್ಯಸ್ಥರಾದ ಭೀಷ್ಮರನ್ನು ನೋಡಲು ಸತ್ವಗುಣದಲ್ಲಿ ನಿಮಗ್ನರಾಗಿರುವ
ಬ್ರಹ್ಮಾಂಡದ ಸಕಲ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳೇ ಮುಂತಾದ ಮಹಾತ್ಮರು ಅಲ್ಲಿಗೆ ಬಂದು ಸೇರಿದರು. ಭಾವಾರ್ಥ: ಅಧ್ಯಾತ್ಮ ಸಾಧನೆಗಳಲ್ಲಿ ಸಿದ್ಧಿಯನ್ನು ಪಡೆದವರೇ ಋಷಿಗಳು. ಅಂತಹ ಅಧ್ಯಾತ್ಮ ಸಾಧನೆಯನ್ನು ರಾಜನಾಗಿರಲಿ, ರಂಕನಾಗಿರಲಿ ಎಲ್ಲರೂ ಸಾಧಿಸಬಹುದು. ಭೀಷ್ಮರು ಅಂತಹ ಬ್ರಹ್ಮರ್ಷಿಗಳಲ್ಲಿ ಒಬ್ಬರು. ಅವರು ದೊರೆ ಭರತನ ವಂಶದಲ್ಲಿ ಮುಖ್ಯಸ್ಥರು. ಎಲ್ಲ ಋಷಿಗಳು ಸತ್ವಗುಣದಲ್ಲಿ ಮಗ್ನರಾಗಿದ್ದು ಆ ಮಹಾಯೋಧನು ಮರಣಸನ್ನನಾಗುತ್ತಿರುವ ವಾರ್ತೆಯನ್ನು ಕೇಳಿ ಅಲ್ಲಿಗೆ ಬಂದು ಸೇರಿದರು. ಶ್ಲೋಕ 6-7. ಪರ್ವತೋ ನಾರದೋ ಧೌಮ್ಯೋ ಭಗವಾನ್ ಬಾದರಾಯಣಃ ಬೃಹದ್ದಶ್ವೋ ಭರದ್ವಾಜಃ ಸಚಿಚ್ಯೋ ರೇಣುಕಾಸುತಃ ವಸಿಷ್ಠ ಇಂದ್ರ ಪ್ರಮದಸ್ತ್ರೀತೋ ಕೃತ್ಸಮದೋತ್ಸ್ಥಿತಃ ಕಕ್ಷಿವಾನ್ ಗೌತಮೋತ್ರಿಶ್ಚ ಕಾಶಿಕೋಥ ಸುದರ್ಶನಃ. ಪರ್ವತಃ ಪರ್ವತ ಮುನಿಯು, ನಾರದಃ ನಾರದ ಮುನಿಯು, ದೌಮ್ಯಃ ದೌಮ್ಯರು, ಭಗವಾನ್ ದೇವೋತ್ತಮ ಅವತಾರವಾದ ಬಾದರಾಯಣಃ ವೇದವ್ಯಾಸರು, ಬೃಹದಶ್ವನು, ಭರದ್ವಾಜಃ ಭರದ್ವಾಜನು, ಸಶಿಷ್ಯಃ ಶಿಷ್ಯರೊಡನೆ, ರೇಣುಕಾಸುತಃ ಪರಶುರಾಮನು, ವಸಿಷ್ಠಃ ವಸಿಷ್ಠರು, ಇಂದ್ರಪ್ರಮದಃ ಇಂದ್ರಪ್ರಮದನು, ತ್ರಿತಃ ತ್ರಿತನು, ಗೃತ್ಸಮದನು, ಅಸಿತಃ ಅಸಿತನು, ಕಕ್ಷಿವಾನನು, ಗೌತಮನು, ಅತ್ರಿಯು, ಚ ಮತ್ತು ಕೌಶಿಕಃ ಕೌಶಿಕನು, ಅತ ಹಾಗೆಯೇ ಸುದರ್ಶನನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪರ್ವತ ಮುನಿ ನಾರದ, ದೌಮ್ಯ ಭಗವಂತನ ಅವತಾರವಾದ ವ್ಯಾಸರು, ಬೃಹದಶ್ವ ಭರದ್ವಾಜ, ಶಿಷ್ಯರಿಂದ ಒಡಗೂಡಿದ ಪರಶುರಾಮ, ವಸಿಷ್ಠ, ಇಂದ್ರಪ್ರಮದ, ತ್ರಿತ, ಗೃತ್ಸಮದ, ಅಸಿತ, ಕಕ್ಷಿವಾನ್, ಗೌತಮ, ಅತ್ರಿ, ಕೌಶಿಕ ಮೊದಲಾದ ಋಷಿಗಳು ಅಲ್ಲಿಗೆ ಬಂದಿದ್ದರು. ಸುದರ್ಶನ ಚಕ್ರವು ಬಂದಿತ್ತು. ಭಾವಾರ್ಥ: ಪ್ರಾಚೀನ ಋಷಿಗಳಲ್ಲಿ ಪರ್ವತ ಮುನಿಗಳು ಒಬ್ಬರು. ಅವರು ನಾರದ ಮುನಿಗಳ ಬಹುಪಾಲು ಎಡೆಬಿಡದೆ ಸಂಗಾತಿ. ಯಾವುದೇ ಲೌಕಿಕ ವಾಹನದ ನೆರವು ಇಲ್ಲದೆ ಅಂತರಿಕ್ಷದಲ್ಲಿ ಸಂಚಾರ ಮಾಡಬಲ್ಲ ಆಕಾಶಗಾಮಿಗಳು ಇವರು. ಪರ್ವತ ಮುನಿಗಳು ನಾರದರಂತೆ ದೇವರ್ಷಿಗಳೇ. ಪರೀಕ್ಷಿತ ಮಹಾರಾಜನ ಮಗನಾದ ಜನಮೇಜಯ ಮಹಾರಾಜನು ಮಾಡಿದ ಈ ಸರ್ಪಯಾಗದ ಸಮಯದಲ್ಲಿ ಪರ್ವತ ಮುನಿಗಳು ನಾರದರೊಡನೆ ಅಲ್ಲಿಗೆ ಬಂದಿದ್ದರು. ಈ ಯಾಗದಲ್ಲಿ ಪ್ರಪಂಚದ ಎಲ್ಲಾ ಸರ್ಪಗಳು ಆಹುತಿಯಾಗಬೇಕಾಗಿತ್ತು. ಭಗವನ್ನಾಮ ಸಂಕೀರ್ತನೆ ಮಾಡುತ್ತಾ ಅಂತರಿಕ್ಷದಲ್ಲಿ ಸಂಚಾರ ಮಾಡಬಲ್ಲವರಾದುದರಿಂದ ಪರ್ವತ ಮುನಿ ಮತ್ತು ನಾರದ ಮುನಿಗಳನ್ನು ಗಂಧರ್ವರು ಎಂದೂ ಕರೆಯುವುದುಂಟು. ಆಕಾಶಗಾಮಿಗಳಾದ್ದರಿಂದ ಇವರು ಅಂತರಿಕ್ಷದಿಂದಲೇ ದ್ರೌಪದಿಯ ಸ್ವಯಂವರವನ್ನು ವೀಕ್ಷಿಸಿದ್ದರು. ನಾರದ ಮುನಿಗಳಂತೆ ಪರ್ವತ ಮುನಿಗಳು ಸ್ವರ್ಗಾಧಿಪತಿ ದೇವೇಂದ್ರನ ರಾಜಸಭೆಗೆ ಆಗಾಗ ಭೇಟಿ ಕೊಡುತ್ತಿದ್ದರು. ಪ್ರಮುಖ ದೇವತೆಗಳಲ್ಲೊಬ್ಬನಾದ ಕುಬೇರನ ರಾಜಸಭೆಗೂ ಗಂಧರ್ವರಾದ ಇವರು ಭೇಟಿ ಕೊಡುತ್ತಿದ್ದರು. ಒಮ್ಮೆ ನಾರದ ಪರ್ವತರಿಬ್ಬರು ಸೃಂಜಯ ಮಹಾರಾಜನ ಮಗಳ ಪ್ರಸಂಗದಲ್ಲಿ ಕ್ಲೇಶಕ್ಕೊಳಗಾಗಿದ್ದರು. ಪರ್ವತ ಮುನಿಗಳ ಅನುಗ್ರಹದಿಂದ ಸೃಂಜಯ ಮಹಾರಾಜನಿಗೆ ಪುತ್ರ ಸಂತಾನವಾಯಿತು. ಪುರಾಣ ಕಥನಗಳಲ್ಲಿ ನಾರದ ಮುನಿಗಳ ಪ್ರಸ್ತಾವ ಸಾಮಾನ್ಯವಾಗಿ ಬಂದೇ ಬರುತ್ತದೆ. ಶ್ರೀಮದ್ ಭಾಗವತದಲ್ಲಿ ಅವರ ಪ್ರಸ್ತಾಪ ಬಂದಿದೆ. ಪೂರ್ವ ಜನ್ಮದಲ್ಲಿ ಅವರು ದಾಸಿಪುತ್ರರಾಗಿದ್ದರು. ಆದರೆ ಪರಿಶುದ್ಧ ಭಗವದ್ಭಕ್ತರ ಸತ್ಸಂಗದಿಂದ ಭಕ್ತಿ ಸೇವೆಯಲ್ಲಿ ಅವರಿಗೆ ಜ್ಞಾನೋದಯವಾಯಿತು. ಮುಂದಿನ ಜನ್ಮದಲ್ಲಿ ಅವರು ಅದ್ವಿತೀಯರಾದ ಪರಿಪೂರ್ಣಾತ್ಮರಾದರು. ಮಹಾಭಾರತದಲ್ಲಿ ಅನೇಕ ಕಡೆ ಅವರ ಹೆಸರನ್ನು ಪ್ರಸ್ತಾವಿಸಲಾಗಿದೆ. ಅವರು ದೇವರ್ಷಿಗಳಲ್ಲಿ ಪ್ರಮುಖರು, ಬ್ರಹ್ಮನ ಪುತ್ರ ಹಾಗೂ ಶಿಷ್ಯರು. ಬ್ರಹ್ಮನ ಗುರು ಶಿಷ್ಯ ಪರಂಪರೆ ನಾರದರಿಂದ ವ್ಯಾಪಕವಾಗಿ ಹಬ್ಬಿತು. ಪ್ರಹ್ಲಾದ ಮಹಾರಾಜ, ಧ್ರುವ ಮಹಾರಾಜ ಮುಂತಾದ ಅನೇಕ ಪ್ರಸಿದ್ಧ ಭಗವದ್ಭಕ್ತರಿಗೆ ನಾರದರು ದೀಕ್ಷೆ ನೀಡಿದರು. ವೈದಿಕ ಸಾಹಿತ್ಯ ರಚಿಸಿದ ವ್ಯಾಸರಿಗೆ ದೀಕ್ಷೆ ನೀಡಿದವರು ಅವರೇ. ವ್ಯಾಸರಿಂದ ಮಧ್ವಾಚಾರ್ಯರಿಗೆ ದೀಕ್ಷೆ ದೊರೆಯಿತು. ಹೀಗೆ ಗೌಡೀಯ ಸಂಪ್ರದಾಯವನ್ನು ಒಳಗೊಂಡ ಮಧ್ವ ಸಂಪ್ರದಾಯ ವಿಶ್ವಾದ್ಯಂತ ಪಸರಿಸಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಮಧ್ವ ಸಂಪ್ರದಾಯಕ್ಕೆ ಸೇರಿದವರು. ಹೀಗೆ ಬ್ರಹ್ಮ, ನಾರದ, ವ್ಯಾಸರಿಂದ ಮಧ್ವರವರೆಗೆ ಮುಂದೆ ಚೈತನ್ಯ ಗೋಸ್ವಾಮಿಗಳು ಸೇರಿದಂತೆ
ಎಲ್ಲರೂ ಒಂದೇ ಗುರು ಶಿಷ್ಯ ಪರಂಪರೆಗೆ ಸೇರಿದವರು. ನಾರದರು ಅನಾದಿ ಕಾಲದಿಂದಲೂ ಅನೇಕ ರಾಜರಿಗೆ ಉಪದೇಶ ನೀಡಿದ್ದಾರೆ. ಪ್ರಹ್ಲಾದ ತಾಯಿ ಗರ್ಭದಲ್ಲಿದ್ದಾಗಲೇ ಅವನಿಗೆ ಉಪದೇಶ ಮಾಡಿದ್ದಾರೆ. ಕೃಷ್ಣನ ತಂದೆ ವಸುದೇವ, ಯುಧಿಷ್ಠಿರ ಮಹಾರಾಜ ಇವರಿಗೂ ಉಪದೇಶ ಮಾಡಿದ್ದಾರೆ. ಈ ಪ್ರಸಂಗಗಳನ್ನು ಭಾಗವತದಲ್ಲಿ ನೋಡಬಹುದು. ಧೌಮ್ಯ ಉತ್ಕೋಚಕ ತೀರ್ಥದಲ್ಲಿ ಉಗ್ರ ತಪಸ್ಸನ್ನು ಆಚರಿಸಿದ ಮಹರ್ಷಿ. ಇವರು ಪಾಂಡವರ ರಾಜ ಪುರೋಹಿತನಾಗಿ ನಿಯೋಜಿತರಾಗಿದ್ದರು. ಪಾಂಡವರು ನಡೆಸಿದ ಅನೇಕ ಧಾರ್ಮಿಕ ವಿಧಿಗಳಲ್ಲಿ ಇವರು ಪೌರೋಹಿತ್ಯ ವಹಿಸಿದ್ದರು. ದ್ರೌಪದಿಯೊಡನೆ 5 ಪಾಂಡವರಿಗೂ ವಿವಾಹ ನಿಶ್ಚಿತಾರ್ಥವಾದಾಗ ಇವರೇ ಪುರೋಹಿತರಾಗಿದ್ದರು. ಪಾಂಡವರ ವನವಾಸದ ಕಾಲದಲ್ಲೂ ಅವರ ಜೊತೆಗಿದ್ದು ಅವರಿಗೆ ದಿಕ್ಕು ತೋರದಂತಹ ಪ್ರಸಂಗಗಳು ಬಂದಾಗ ಮಾರ್ಗದರ್ಶನ ಮಾಡುತ್ತಿದ್ದರು. 1 ವರ್ಷ ಕಾಲ ಅವರು ಅಜ್ಞಾತವಾಸ ಮಾಡಬೇಕಾಗಿ ಬಂದಾಗ ವೇಷಾಂತರದಿಂದ ಇರುವುದು ಹೇಗೆಂದು ಅವರು ಬೋಧಿಸಿದರು. ಆ ಅವಧಿಯಲ್ಲಿ ಪಾಂಡವರು ಅವರ ಬೋಧನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರು. ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ನಡೆದ ಸಾಮೂಹಿಕ ಉತ್ತರ ಕ್ರಿಯೆಯ ಪ್ರಸಂಗದಲ್ಲೂ ಅವರ ಹೆಸರು ಪ್ರಸ್ತಾಪವಾಗಿದೆ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ 127.15 ಮತ್ತು 16 ಅವರು ಯುಧಿಷ್ಠಿರ ಮಹಾರಾಜನಿಗೆ ಸವಿಸ್ತಾರವಾಗಿ ಧರ್ಮಬೋಧೆಯನ್ನು ನೀಡಿದ್ದಾರೆ. ಪಾಂಡವರು ಸರಿಯಾದ ಧರ್ಮ ಮಾರ್ಗದಲ್ಲಿ ನಡೆಸಿದ ಅವರು ಗೃಹಸ್ಥರಿಗೆ ಯೋಗ್ಯರಾದ ಪುರೋಹಿತರಾಗಿದ್ದರು. ಗೃಹಸ್ಥರನ್ನು ಕ್ರಮಾಗತವಾಗಿ ಆಶ್ರಮ ಧರ್ಮದ ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವುದು ಪುರೋಹಿತರ ಕರ್ತವ್ಯ. ಕುಲ ಪುರೋಹಿತರಿಗೂ ಗುರುಗಳಿಗೂ ವಾಸ್ತವದಲ್ಲಿ ಅಂತಹ ವ್ಯತ್ಯಾಸವೇನಿಲ್ಲ. ಋಷಿಗಳು, ಸಾಧುಗಳು ಹಾಗೂ ಬ್ರಾಹ್ಮಣರು ಅಂತಹ ಕಾರ್ಯಗಳಿಗಾಗಿಯೇ ವಿಶೇಷವಾಗಿ ನಿಯೋಜಿತರಾಗಿರುತ್ತಿದ್ದರು. ಬಾದರಾಯಣ, ವ್ಯಾಸ ಇವರು ಕೃಷ್ಣ ದ್ವೈಪಾಯನ ಸತ್ಯವತಿ ಸುತ, ಪರಾಶರಾತ್ಮಜ, ಬಾದರಾಯಣ, ವೇದವ್ಯಾಸ ಇತ್ಯಾದಿ ಹೆಸರುಗಳಿಂದ ಪ್ರಸಿದ್ಧರು. ಮಹಾಸೇನಾಧಿಪತಿ ಮತ್ತು ತಾತ ಭೀಷ್ಮರ ತಂದೆಯಾದ ಶಂತನು ಮಹಾರಾಜ ಮತ್ತು ಸತ್ಯವತಿಯ ನಿಶ್ಚಿತಾರ್ಥಕ್ಕೆ ಮೊದಲು ಅವಳಲ್ಲಿ ಮಹಾಮುನಿ ಪರಾಶರರಿಂದ ಜನಿಸಿದವರೇ ವೇದವ್ಯಾಸರು. ಅವರು ನಾರಾಯಣನ ಶಕ್ತ್ಯಾವತಾರ. ಅವರು ವೇದವಿದ್ಯೆಯನ್ನು ಜಗತ್ತಿಗೆ ಸಾರಿದವರು. ಆದುದರಿಂದ ವೈದಿಕ ಸಾಹಿತ್ಯವನ್ನು, ಅದರಲ್ಲೂ ಮುಖ್ಯವಾಗಿ ಪುರಾಣಗಳನ್ನು ಪ್ರವಚನ ಮಾಡುವುದಕ್ಕೆ ಮೊದಲು ವ್ಯಾಸರಿಗೆ ವಂದಿಸುತ್ತಾರೆ. ಶುಕಮುನಿಗಳು ವ್ಯಾಸರ ಪುತ್ರ. ವೈಶಂಪಾಯನರೇ ಮೊದಲಾದ ಋಷಿಗಳು ವೇದದ ವಿವಿಧ ಶಾಖೆಗಳನ್ನು ಅವರ ಬಳಿ ಶಿಷ್ಯವೃತ್ತಿ ಮಾಡಿ ಕಲಿತರು. ವ್ಯಾಸರು ಮಹಾಕಾವ್ಯವಾದ ಮಹಾಭಾರತದ ಮತ್ತು ಲೋಕೋತ್ತರ ಸಾಹಿತ್ಯವಾದ ಭಾಗವತದ ಕರ್ತೃಗಳು. ವೇದಾಂತ ಸೂತ್ರ ಅಥವಾ ಬಾದರಾಯಣ ಸೂತ್ರಗಳೆಂದು ಪ್ರಸಿದ್ಧವಾದ ಬ್ರಹ್ಮಸೂತ್ರಗಳನ್ನು ಸಂಕಲಿಸಿದವರು ಇವರೇ. ಉಗ್ರ ತಪಸ್ಸಿನ ಕಾರಣದಿಂದಾಗಿ ಗ್ರಂಥಕರ್ತರಾದ ಋಷಿಗಳಿಗೆಲ್ಲ ಇವರೇ ಅತ್ಯಂತ ಗೌರವಾನ್ವಿತರು. ಕಲಿಯುಗದ ಜನರ ಅಭ್ಯುದಯಕ್ಕಾಗಿ ಮಹಾಭಾರತವೆಂಬ ಮಹಾಕಾವ್ಯವನ್ನು ರಚಿಸಲು ಹೊರಟಾಗ ಅವರಿಗೆ ತಮ್ಮ ಉಕ್ತ ಲೇಖನವನ್ನು ಬರೆದುಕೊಳ್ಳಲು ಶಕ್ತನಾದ ಲೇಖಕನೊಬ್ಬನ ಅವಶ್ಯಕತೆಯುಂಟಾಯಿತು. ಒಂದು ಕ್ಷಣವೂ ನಿಲ್ಲಿಸದೆ ವ್ಯಾಸರು ಉಕ್ತ ಲೇಖನವನ್ನು ಹೇಳಬೇಕೆಂದು ಕರಾರಿನ ಮೇಲೆ ಶ್ರೀ ಗಣೇಶ ಬ್ರಹ್ಮ ಆದೇಶದಂತೆ ಬರೆದುಕೊಳ್ಳುವ ಜವಾಬ್ದಾರಿಯನ್ನು ವಹಿಸಿಕೊಂಡ. ಹೀಗೆ ಮಹಾಭಾರತವು ವ್ಯಾಸ ಗಣೇಶರ ಸಂಯುಕ್ತ ಪ್ರಯತ್ನದಿಂದ ರಚಿತವಾಯಿತು. ಕಾಲಾನಂತರದಲ್ಲಿ ಶಂತನು ಮಹಾರಾಜನನ್ನು ಮದುವೆಯಾದ ತನ್ನ ತಾಯಿ ಸತ್ಯವತಿಯ ಆಜ್ಞೆ ಒಂದು ಕಡೆ, ಶಂತನು ಮಹಾರಾಜನ ಮೊದಲ ಪತ್ನಿಯಾಗಿದ್ದ ಗಂಗೆಯ ಹಿರಿಯ ಮಗನಾದ ಭೀಷ್ಮರ ಕೋರಿಕೆ ಇನ್ನೊಂದು ಕಡೆ. ಹೀಗೆ ಹಿಮ್ಮುಖವಾದ ಕೇಳಿಕೆಯ ಮೇರೆಗೆ ವ್ಯಾಸರು ತೇಜಸ್ವಿಗಳಾದ 3 ಪುತ್ರರನ್ನು ಪಡೆದರು. ಅವರೇ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ. ಕುರುಕ್ಷೇತ್ರದ ಯುದ್ಧ ಮುಗಿದು ಎಲ್ಲ ವೀರರ ಮರಣಾನಂತರ ವ್ಯಾಸರು ಮಹಾಭಾರತವನ್ನು ರಚಿಸಿದರು. ಪರೀಕ್ಷಿತ ಮಹಾರಾಜನ ಮಗನಾದ ಜನಮೇಜಯ ಮಹಾರಾಜನ ಆಸ್ಥಾನದಲ್ಲಿ ಈ ಕಾವ್ಯವನ್ನು ಮೊದಲ ಬಾರಿಗೆ ಕಥನ ಮಾಡಲಾಯಿತು. ಬೃಹದಶ್ವ ಯುಧಿಷ್ಠಿರರ ಮಹಾರಾಜನನ್ನು ಆಗಾಗ ಭೇಟಿ ಮಾಡುತ್ತಿದ್ದ ಒಬ್ಬ ಪ್ರಾಚೀನ ಋಷಿ. ಅವರು ಮೊಟ್ಟ ಮೊದಲು ಯುಧಿಷ್ಠಿರ ಮಹಾರಾಜನನ್ನು ಸಂಧಿಸಿದ್ದು ಕಾವ್ಯ ವಾಚನದಲ್ಲಿ.
ಕಾಮ್ಯವನದಲ್ಲಿ. ನಳ ಮಹಾರಾಜನ ವೃತ್ತಾಂತವನ್ನು ಹೇಳಿದವರು ಈ ಋಷಿಗಳೇ. ಇಕ್ಷ್ವಾಕು ವಂಶದ ಸಂತಾನವಾದ ಇನ್ನೊಬ್ಬ ಬೃಹದಶ್ವನಿದ್ದಾನೆ. ಮಹಾಭಾರತ ವನಪರ್ವ 209.45. ಭರದ್ವಾಜ ಇವರು ಸಪ್ತರ್ಷಿಗಳಲ್ಲಿ ಒಬ್ಬರು. ಅರ್ಜುನನ ಜನನ ಕಾಲದಲ್ಲಿ ಉಪಸ್ಥಿತರಿದ್ದರು. ಈ ಓಜಸ್ವಿ ಋಷಿ ಆಗಾಗ ಗಂಗಾ ತೀರದಲ್ಲಿ ಉಗ್ರ ತಪಸ್ಸನ್ನು ಮಾಡುತ್ತಿದ್ದರು. ಇಂದಿಗೂ ಪ್ರಯಾಗ ಧಾಮದಲ್ಲಿ ಅವರ ಆಶ್ರಮ ಪ್ರಸಿದ್ಧವಾಗಿದೆ. ಒಮ್ಮೆ ಈ ಋಷಿಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಸ್ವರ್ಗಲೋಕದ ಸುಂದರ ಅಪ್ಸರ ಸ್ತ್ರೀಯರಾದ ಘೃತಾಚಿಯನ್ನು ಕಂಡು ಸ್ಖಲನವಾದ ವೀರ್ಯವನ್ನು ಕುಂಭವೊಂದರಲ್ಲಿ ಸಂಗ್ರಹಿಸಿ ಇಡಲಾಯಿತು. ಅದರಿಂದ ಹುಟ್ಟಿದವರೇ ದ್ರೋಣರು. ಹೀಗೆ ದ್ರೋಣಾಚಾರ್ಯರು ಭರದ್ವಾಜ ಮುನಿಗಳ ಪುತ್ರ. ದ್ರೋಣರ ತಂದೆ ಭರದ್ವಾಜರೇ ಬೇರೆ, ಈ ಭರದ್ವಾಜ ಮಹರ್ಷಿಗಳೇ ಬೇರೆ ಎಂದು ಕೆಲವರು ಹೇಳುತ್ತಾರೆ. ಭರದ್ವಾಜ ಮಹರ್ಷಿಗಳು ಬ್ರಹ್ಮನ ಶ್ರೇಷ್ಠ ಭಕ್ತರು. ಒಮ್ಮೆ ಅವರು ದ್ರೋಣಾಚಾರ್ಯರ ಬಳಿ ಬಂದು ಕುರುಕ್ಷೇತ್ರ ಯುದ್ಧವನ್ನು ನಿಲ್ಲಿಸುವಂತೆ ಪ್ರಾರ್ಥಿಸಿದ್ದರು. ಪರಶುರಾಮ ಅಥವಾ ರೇಣುಕಾಸುತ ಇವರು ಜಮದಗ್ನಿ ಮಹರ್ಷಿ ಮತ್ತು ರೇಣುಕೆಯ ಪುತ್ರ. ಆದುದರಿಂದ ರೇಣುಕಾಸುತ ಎಂದು ಪ್ರಸಿದ್ಧರು. ಅವರು ಭಗವಂತನ ಶಕ್ತ್ಯಾವತಾರಗಳಲ್ಲಿ ಒಬ್ಬರು. ಅವರು 21 ಸಲ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಿದರು. ಈ ಕ್ಷತ್ರಿಯರ ರಕ್ತದಿಂದ ತಮ್ಮ ಪಿತೃಗಳ ಆತ್ಮಕ್ಕೆ ಸಂತುಷ್ಟಿಯನ್ನು ನೀಡಿದರು. ಅನಂತರ ಅವರು ಮಹೇಂದ್ರ ಪರ್ವತದಲ್ಲಿ ಉಗ್ರ ತಪಸ್ಸನ್ನು ಕೈಗೊಂಡರು. ಕ್ಷತ್ರಿಯರಿಂದ ಇಡೀ ಪೃಥ್ವಿಯನ್ನು ಗೆದ್ದ ಮೇಲೆ ಅದನ್ನು ಕಶ್ಯಪ ಮುನಿಗಳಿಗೆ ದಾನ ಮಾಡಿದರು. ಪರಶುರಾಮರು ಬ್ರಾಹ್ಮಣರಾದ ದ್ರೋಣಾಚಾರ್ಯರಿಗೆ ಧನುರ್ವೇದವನ್ನು ಉಪದೇಶಿಸಿದರು. ಯುಧಿಷ್ಠಿರ ಮಹಾರಾಜನ ಪಟ್ಟಾಭಿಷೇಕ ಮಹೋತ್ಸವದ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪರಶುರಾಮರು ಇತರ ಮಹರ್ಷಿಗಳೊಂದಿಗೆ ಉತ್ಸವವನ್ನು ನಡೆಸಿಕೊಟ್ಟರು. ಪರಶುರಾಮರು ಬೇರೆ ಬೇರೆ ಕಾಲದಲ್ಲಿ ರಾಮ ಮತ್ತು ಕೃಷ್ಣರಿಬ್ಬರನ್ನು ಸಂಧಿಸಿದ್ದಂತ ಪ್ರಾಚೀನರು. ಅವರು ರಾಮನೊಡನೆ ಕಾದಿದ್ದರು, ಆದರೆ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಅಂಗೀಕರಿಸಿದರು. ಕೃಷ್ಣನೊಡನೆ ಅರ್ಜುನನನ್ನು ಕಂಡಾಗ ಅವನನ್ನು ಪ್ರಶಂಸಿಸಿದರು. ಭೀಷ್ಮರು ತನ್ನ ಪತಿಯಾಗಬೇಕೆಂದು ಅಂಬೆಯು ಬಯಸಿದಾಗ ಭೀಷ್ಮರು ನಿರಾಕರಿಸಿದರು. ಆಗ ಅಂಬೆಯು ಪರಶುರಾಮನನ್ನು ಭೇಟಿಯಾದಳು. ಅವಳ ಕೋರಿಕೆಯಂತೆ ಪರಶುರಾಮರು ಭೀಷ್ಮರಿಗೆ ಅವಳನ್ನು ಪತ್ನಿಯಾಗಿ ಸ್ವೀಕರಿಸುವಂತೆ ಹೇಳಿದರು. ಪರಶುರಾಮರು ಭೀಷ್ಮರ ಗುರುಗಳಲ್ಲಿ ಒಬ್ಬರಾಗಿದ್ದರೂ ಭೀಷ್ಮರು ಅವರ ಆಜ್ಞೆಯನ್ನು ಪಾಲಿಸಲು ನಿರಾಕರಿಸಿದರು. ಪರಶುರಾಮರ ಎಚ್ಚರಿಕೆಯ ಮಾತನ್ನು ಭೀಷ್ಮರು ಅಲಕ್ಷಿಸಿದ್ದರಿಂದ ಪರಶುರಾಮರು ಭೀಷ್ಮರೊಡನೆ ಯುದ್ಧ ಮಾಡಿದರು. ಇಬ್ಬರು ಉಗ್ರವಾಗಿ ಕಾದಿದರು. ಕೊನೆಗೆ ಪರಶುರಾಮರು ಸುಪ್ರೀತರಾಗಿ ಜಗತ್ತಿನಲ್ಲೇ ಮಹಾಯೋಧನಾಗುವಂತೆ ಭೀಷ್ಮರನ್ನು ಆಶೀರ್ವದಿಸಿದರು. ವಸಿಷ್ಠ ಇವರು ಪ್ರಸಿದ್ಧರಾದ ಬ್ರಹ್ಮರ್ಷಿಗಳು. ರಾಮಾಯಣ ಮತ್ತು ಮಹಾಭಾರತದ ಎರಡೂ ಕಾಲಗಳಲ್ಲಿ ಇವರು ಅತ್ಯಂತ ಪ್ರಖ್ಯಾತ ವ್ಯಕ್ತಿಗಳಾಗಿದ್ದರು. ಇವರು ಪರಮ ಪುರುಷನಾದ ಶ್ರೀರಾಮನ ಪಟ್ಟಾಭಿಷೇಕವನ್ನು ನೆರವೇರಿಸಿಕೊಟ್ಟರು. ಕುರುಕ್ಷೇತ್ರದ ರಣರಂಗಕ್ಕೂ ಇವರು ಆಗಮಿಸಿದ್ದರು. ಇವರು ಊರ್ಧ್ವಲೋಕ ಅಧೋಲೋಕಗಳೆರಡಕ್ಕೂ ಹೋಗಿ ಬರಬಲ್ಲವರಾಗಿದ್ದರು. ಹಿರಣ್ಯಕಶಿಪುವಿನ ವೃತ್ತಾಂತದಲ್ಲೂ ಇವರ ಹೆಸರು ಪ್ರಸ್ತಾವವಾಗಿದೆ. ಕಾಮಿತ ಫಲಗಳನ್ನು ನೀಡುವ ವಸಿಷ್ಠರ ಕಾಮಧೇನುವನ್ನು ಬಯಸಿದ ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಭಾರಿ ಘರ್ಷಣೆಯಾಯಿತು. ವಸಿಷ್ಠ ಋಷಿಗಳು ತಮ್ಮ ಕಾಮಧೇನುವನ್ನು ಕೊಡಲು ನಿರಾಕರಿಸಿದರು. ಇದರಿಂದಾಗಿ ವಿಶ್ವಾಮಿತ್ರರು ವಸಿಷ್ಠರ 100 ಜನ ಪುತ್ರರನ್ನು ಸಂಹರಿಸಿದರು. ಸದ್ಬ್ರಾಹ್ಮಣರಾಗಿದ್ದ ವಸಿಷ್ಠರು ವಿಶ್ವಾಮಿತ್ರರು ನೀಡಿದ ಎಲ್ಲ ಕೋಟಲೆಗಳನ್ನು ಸಹಿಸಿಕೊಂಡರು. ಆದರೂ ಒಮ್ಮೆ ವಿಶ್ವಾಮಿತ್ರರ ಚಿತ್ರಹಿಂಸೆಯನ್ನು ತಾಳಲಾರದೆ ಆತ್ಮಹತ್ಯೆಗೆ ಪ್ರಯತ್ನಿಸಿದರು. ಆದರೆ ಅವರ ಪ್ರಯತ್ನಗಳೆಲ್ಲ ವಿಫಲವಾದವು. ಅವರು ಪರ್ವತದಿಂದ ಹಾರಿದಾಗ ಅವರು ಬಿದ್ದ ಬಂಡೆಗಳು ಹತ್ತಿಯ ಮೆತ್ತೆಗಳಾದವು. ಅವರು ಪಾರಾದರು, ಸಮುದ್ರಕ್ಕೆ ಹಾರಿದರು, ಅಲೆಗಳು ತೀರಕ್ಕೆ ತಂದು ಬಿಟ್ಟವು. ಕೊನೆಗೆ ನದಿಗೆ ಹಾರಿದರು, ಅಲ್ಲೂ ನದಿ ಅವರನ್ನು ದಂಡೆಗೆ ತಂದು ಬಿಟ್ಟಿತು. ಹೀಗೆ ಅವರ ಆತ್ಮಹತ್ಯೆಯ ಪ್ರಯತ್ನಗಳೆಲ್ಲ ನಿಷ್ಫಲವಾದವು. ವಸಿಷ್ಠ ಋಷಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರು. ಪ್ರಸಿದ್ಧ ನಕ್ಷತ್ರವಾದ ಅರುಂಧತಿ ಅವರ ಪತ್ನಿ. ಇಂದ್ರಪ್ರಮದ ಮತ್ತೊಬ್ಬ ಪ್ರಸಿದ್ಧ ಋಷಿಗಳು. ತ್ರಿತ ಪ್ರಜಾಪತಿ ಗೌತಮರ 3 ಪುತ್ರರಲ್ಲಿ ಒಬ್ಬರು. ಇವರು 3ನೆಯ ಮಗ. ಮೊದಲ 2 ಸೋದರರು ಏಕತ್ ಮತ್ತು ದ್ವಿತ ಎಂದು ಪ್ರಸಿದ್ಧರಾಗಿದ್ದರು. ಈ 3 ಸೋದರರು ಮಹಾನ್ ಋಷಿಗಳು.
ಧರ್ಮಸೂತ್ರಗಳ ನಿಷ್ಠಾವಂತ ಪರಿಪಾಲಕರು. ತಮ್ಮ ಕಠಿಣ ತಪಸ್ಸಿನಿಂದಾಗಿ ಬ್ರಹ್ಮಲೋಕವನ್ನೈದಿದರು. ಒಮ್ಮೆ ತ್ರಿತಾ ಮುನಿಗಳು ಬಾವಿಯೊಂದರಲ್ಲಿ ಬಿದ್ದುದುಂಟು. ಇವರು ಅನೇಕ ಯಜ್ಞಯಾಗಾದಿಗಳನ್ನು ಏರ್ಪಡಿಸಿದ್ದರು. ಇಂತಹ ಮಹರ್ಷಿಗಳಾದ ತ್ರಿತರು ಮರಣಶಯ್ಯೆಯಲ್ಲಿದ್ದ ಭೀಷ್ಮರಿಗೆ ಗೌರವ ಸೂಚಿಸಲು ಆಗಮಿಸಿದ್ದರು. ಇವರು ವರುಣಲೋಕದ ಸಪ್ತ ಋಷಿಗಳಲ್ಲಿ ಒಬ್ಬರು. ಇವರು ಪಾಶ್ಚಿಮಾತ್ಯರು, ಪ್ರಾಯ ಐರೋಪ್ಯ ದೇಶಗಳಿಗೆ ಸೇರಿದವರಾಗಿರಬೇಕು. ಆ ಕಾಲದಲ್ಲಿ ಇಡೀ ಪ್ರಪಂಚವೇ ಒಂದು ವೈದಿಕ ಸಂಸ್ಕೃತಿಗೆ ಸೇರಿತ್ತು. ಕೃತ್ಸಮದ ಇವರು ದೇವಲೋಕದ ಋಷಿಗಳಲ್ಲಿ ಒಬ್ಬರು. ದೇವೇಂದ್ರನ ಆಪ್ತ ಸ್ನೇಹಿತರು. ಹಿರಿಮೆಯಲ್ಲಿ ಬೃಹಸ್ಪತಿಗೆ ಸಮಾನರು. ಯುಧಿಷ್ಠಿರ ಮಹಾರಾಜನ ಆಸ್ಥಾನಕ್ಕೆ ಇವರು ಆಗಾಗ ಬರುತ್ತಿದ್ದರು. ಭೀಷ್ಮರು ಕೊನೆಯುಸಿರೆಳೆದ ಸ್ಥಳಕ್ಕೂ ಇವರು ಬಂದಿದ್ದರು. ಇವರು ಆಗಾಗ ಶಿವನ ಮಹಿಮೆಯನ್ನು ಯುಧಿಷ್ಠಿರನ ಮುಂದೆ ಕೊಂಡಾಡುತ್ತಿದ್ದರು. ಇವರು ವೀತಹವ್ಯನ ಮಗ. ನೋಡಲು ಸಾಕ್ಷಾತ್ ಇಂದ್ರನಂತಿದ್ದರು. ಆದುದರಿಂದ ಕೆಲವು ಸಲ ಇಂದ್ರನ ವೈರಿಗಳು ಇವರೇ ಇಂದ್ರನೆಂದು ತಪ್ಪಾಗಿ ಭಾವಿಸಿ ಸೆರೆ ಹಿಡಿದು ಒಯ್ದುದೂ ಉಂಟು. ಇವರು ಋಗ್ವೇದದಲ್ಲಿ ಪಾರಂಗತರು. ಆದುದರಿಂದ ಬ್ರಾಹ್ಮಣ ಸಮುದಾಯ ಇವರ ಬಗೆಗೆ ಅಪಾರ ಗೌರವ ಸೂಚಿಸುತ್ತಿತ್ತು. ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತಿದ್ದ ಇವರು ಎಲ್ಲಾ ದೃಷ್ಟಿಯಿಂದಲೂ ಸಬಲರು. ಅಸಿತ ಹಿಂದೆ ಇದೇ ಹೆಸರಿನ ಒಬ್ಬ ರಾಜನಿದ್ದ. ಆದರೆ ಇಲ್ಲಿ ಪ್ರಸ್ತಾವಿತವಾಗಿರುವವರು ಅಸಿತ ದೇವಲ ಋಷಿಗಳು. ಇವರು ಆ ಕಾಲದ ಮಹಾನ್ ಪ್ರಭಾವಶಾಲಿ ಋಷಿಗಳಾಗಿದ್ದರು. ಇವರು ಮಹಾಭಾರತದ 15 ಲಕ್ಷ ಶ್ಲೋಕಗಳನ್ನು ತಮ್ಮ ತಂದೆಗೆ ವಿವರಿಸಿದರು. ಜನಮೇಜಯ ಮಹಾರಾಜ ನಡೆಸಿದ ಸರ್ಪಯಾಗದಲ್ಲಿ ಇವರು ಪಾಲ್ಗೊಂಡಿದ್ದರು. ಯುಧಿಷ್ಠಿರ ಮಹಾರಾಜನ ಪಟ್ಟಾಭಿಷೇಕ ಸಮಾರಂಭದಲ್ಲಿ ಇತರ ಮಹರ್ಷಿಗಳೊಡನೆ ಇವರು ಭಾಗವಹಿಸಿದ್ದರು. ಯುಧಿಷ್ಠಿರ ಮಹಾರಾಜ ಅಂಜನಾದ್ರಿಯಲ್ಲಿದ್ದಾಗಲೂ ಇವರು ಅಲ್ಲಿಗೆ ಬಂದು ಉಪದೇಶ ಮಾಡಿದ್ದರು. ಇವರು ಶಿವನ ಭಕ್ತರು. ಕಕ್ಷಿವಾನ್ ಗೌತಮ ಮುನಿಗಳ ಪುತ್ರರಲ್ಲಿ ಒಬ್ಬರಾದ ಇವರು ಚಂಡ ಕೌಶಿಕ ಮಹರ್ಷಿಗಳ ತಂದೆ. ಇವರು ಯುಧಿಷ್ಠಿರ ಮಹಾರಾಜನ ಆಸ್ತಿಕರಲ್ಲೊಬ್ಬನಾಗಿದ್ದರು. ಅತ್ರಿ ಮಹಾನ್ ಬ್ರಹ್ಮರ್ಷಿಗಳಾದ ಅತ್ರಿ ಮುನಿಗಳು ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು. ಬ್ರಹ್ಮ ಕೇವಲ ಇಚ್ಛಾ ಮಾತ್ರದಿಂದ ಸಂತಾನವನ್ನು ಪಡೆಯಲು ಸಮರ್ಥನಾಗಿದ್ದ. ಹೀಗೆ ಹುಟ್ಟಿದ ಮಕ್ಕಳೇ ಮಾನಸ ಪುತ್ರರು. ಬ್ರಹ್ಮನ ಸಪ್ತ ಮಾನಸ ಪುತ್ರರಲ್ಲಿ ಹಾಗೂ ಸಪ್ತ ಬ್ರಹ್ಮರ್ಷಿಗಳಲ್ಲಿ ಅತ್ರಿ ಋಷಿಗಳು ಒಬ್ಬರು. ಇವರ ಕುಟುಂಬದಲ್ಲಿ ಮಹಾತ್ಮರಾದ ಪ್ರಚೇತಸರು ಜನಿಸಿದರು. ಅತ್ರಿ ಮುನಿಗಳಿಗೆ 2 ಕ್ಷತ್ರಿಯ ಕುಮಾರರಿದ್ದರು. ಅವರು ಮುಂದೆ ದೊರೆಗಳಾದರು. ದೊರೆ ಅರ್ಥಮ ಅವರಲ್ಲೊಬ್ಬ. 21 ಪ್ರಜಾಪತಿಗಳಲ್ಲಿ ಅತ್ರಿಗಳು ಒಬ್ಬರೆಂದು ಪರಿಗಣಿಸಲಾಗಿದೆ. ಅವರ ಪತ್ನಿಯ ಹೆಸರು ಅನಸೂಯ. ಪರೀಕ್ಷಿತ ಮಹಾರಾಜನ ಯಾಗದಲ್ಲಿ ಇವರು ನೆರವಾಗಿದ್ದರು. ಕೌಶಿಕ ಯುಧಿಷ್ಠಿರ ಮಹಾರಾಜನ ಆಸ್ಥಾನದಲ್ಲಿ ಸದಾ ಇರುತ್ತಿದ್ದ ಋಷಿವರೇಣ್ಯರಲ್ಲಿ ಇವರೊಬ್ಬರು. ಇವರು ಕೆಲವು ಬಾರಿ ಭಗವಾನ್ ಕೃಷ್ಣನನ್ನು ಸಂದರ್ಶಿಸಿದ್ದರು. ಇದೇ ಹೆಸರಿನ ಇನ್ನೂ ಅನೇಕ ಋಷಿಗಳಿದ್ದಾರೆ. ಸುದರ್ಶನ ದೇವೋತ್ತಮ ಪರಮಪುರುಷ, ವಿಷ್ಣು ಅಥವಾ ಕೃಷ್ಣನ ಸ್ವಂತ ಆಯುಧ. ಬ್ರಹ್ಮಾಸ್ತ್ರವೇ ಮೊದಲಾದ ಮಾರಕಾಸ್ತ್ರಗಳಿಗಿಂತ ಮಿಗಿಲಾದ ಅತ್ಯಂತ ಶಕ್ತಿಶಾಲಿಯಾದ ಆಯುಧ. ಕೆಲವು ವೈದಿಕ ಸಾಹಿತ್ಯಗಳಲ್ಲಿ ಅಗ್ನಿದೇವ ಭಗವಾನ್ ಶ್ರೀ ಕೃಷ್ಣನಿಗೆ ಈ ಆಯುಧವನ್ನು ಉಡುಗೊರೆಯಾಗಿ ನೀಡಿದನೆಂದು ಹೇಳಿದೆ. ಆದರೆ ವಾಸ್ತವದಲ್ಲಿ ಭಗವಂತ ಈ ಆಯುಧವನ್ನು ಸದಾ ಧರಿಸಿರುತ್ತಾನೆ. ರುಕ್ಮ ಮಹಾರಾಜ ರುಕ್ಮಿಣಿಗೆ ಭಗವಂತನಿಗೆ ಅರ್ಪಿಸಿದ ಹಾಗೆ ಅಗ್ನಿಯು ಈ ಆಯುಧವನ್ನು ಕೃಷ್ಣನಿಗೆ ಅರ್ಪಿಸಿದ. ಇಂತಹ ಉಡುಗೊರೆಗಳೆಲ್ಲ ತನ್ನ ಶಾಶ್ವತ ಸ್ವತ್ತಾದರೂ ಭಗವಂತ ತನ್ನ ಭಕ್ತರಿಂದ ಅವುಗಳನ್ನು ಸ್ವೀಕರಿಸುತ್ತಾನೆ. ಮಹಾಭಾರತದ ಆದಿಪರ್ವದಲ್ಲಿ ಈ ಆಯುಧದ ವಿಸ್ತಾರವಾದ ವರ್ಣನೆ ಇದೆ. ಭಗವಾನ್ ಶ್ರೀಕೃಷ್ಣ ತನ್ನ ವೈರಿಯಾದ ಶಿಶುಪಾಲನನ್ನು ಸಂಹರಿಸಲು ಈ ಆಯುಧವನ್ನು ಉಪಯೋಗಿಸಿದ. ಶಾಲ್ವನನ್ನು ಈ ಆಯುಧದಿಂದಲೇ ಕೊಂದ. ಕೆಲವು ಸಲ ತನ್ನ ಮಿತ್ರ ಅರ್ಜುನ ಈ ಆಯುಧವನ್ನು ಉಪಯೋಗಿಸಿ ತನ್ನ ಶತ್ರುಗಳನ್ನು ಕೊಲ್ಲಬೇಕೆಂದು ಕೃಷ್ಣ ಇಚ್ಛಿಸಿದ. ಮಹಾಭಾರತ ವಿರಾಟ್ ಪರ್ವ 56.3. ಶ್ಲೋಕ 8. ಅನ್ಯೇ ಚ ಮುನಯೋ ಬ್ರಹ್ಮನ್ ಬ್ರಹ್ಮರಾತಾದಯೋರ್ಮಲಾಃ ಶಿಷ್ಯೇ ರೂಪೇತ ಅಜಗ್ಮುಹು ಕಶ್ಯಪಾಂಗೀರಥಾದಯಃ. ಅನ್ಯೇ ಇತರ
ಅನೇಕ ಚ ಕೂಡ ಮುನಯಃ ಋಷಿಗಳು ಬ್ರಹ್ಮನ್ ಹೇ ಬ್ರಾಹ್ಮಣರೇ ಬ್ರಹ್ಮರಾತ ಶುಕಿಮುನಿಗಳು ಆದಯ ಮುಂತಾದವರು ಅಮಲಾಹ ಪೂರ್ಣಶುದ್ಧರಾದ ಶಿಷ್ಯೈಹಿ ಶಿಷ್ಯರಿಂದ ಉಪೇತಾಹ ಕೂಡಿ ಆಜಗ್ನುಹು ಬಂದರು ಕಶ್ಯಪ ಕಶ್ಯಪನು ಅಂಗೀರಸನು ಆದಯ ಮೊದಲಾದವರು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶುಕಮುನಿಗಳೇ ಮೊದಲಾದ ಅನೇಕ ಇತರರು ಪವಿತ್ರಾತ್ಮರಾದ ಕಶ್ಯಪ ಅಂಗೀರಸ ಮೊದಲಾದವರು ತಮ್ಮ ತಮ್ಮ ಶಿಷ್ಯರೊಂದೊಡಗೂಡಿ ಅಲ್ಲಿಗೆ ಬಂದರು. ಭಾವಾರ್ಥ ಶುಕಮುನಿಗಳು ಬ್ರಹ್ಮರಾತ ಇವರು ವೇದವ್ಯಾಸರ ಮಗ ಮತ್ತು ಶಿಷ್ಯ. ವೇದವ್ಯಾಸರು ಅವರಿಗೆ ಮೊದಲು ಮಹಾಭಾರತವನ್ನು ಅನಂತರ ಶ್ರೀಮದ್ ಭಾಗವತವನ್ನು ಬೋಧಿಸಿದರು. ಶುಕಮುನಿಗಳು ಗಂಧರ್ವ ಯಕ್ಷ ರಾಕ್ಷಸರ ಸಭೆಯಲ್ಲಿ ಮಹಾಭಾರತದ 14 ಲಕ್ಷ ಶ್ಲೋಕಗಳನ್ನು ಕಂಠೋಕ್ತವಾಗಿ ಹೇಳಿದರು. ಅವರು ಪರೀಕ್ಷಿತ ಮಹಾರಾಜನ ಸಮ್ಮುಖದಲ್ಲಿ ಶ್ರೀಮದ್ ಭಾಗವತವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರವಚನ ಮಾಡಿದರು. ಅವರು ಸಮಸ್ತ ವೈದಿಕ ಸಾಹಿತ್ಯವನ್ನು ತಮ್ಮ ಪೂಜ್ಯ ತಂದೆಯವರಿಂದ ಕೂಲಂಕುಷವಾಗಿ ಅಧ್ಯಯನ ಮಾಡಿದರು. ಹೀಗೆ ಅವರು ಧರ್ಮಸೂತ್ರಗಳ ವಿಸ್ತಾರವಾದ ಅಧ್ಯಯನದಿಂದ ಪರಿಪೂರ್ಣವಾದ ಪವಿತ್ರಾತ್ಮರಾಗಿದ್ದರು. ಯುಧಿಷ್ಠಿರ ಮಹಾರಾಜನ ಆಸ್ಥಾನದಲ್ಲಿ ಇವರು ಇದ್ದರೆಂದು, ಪರೀಕ್ಷಿತ ಮಹಾರಾಜನ ಉಪವಾಸದ ಕಾಲದಲ್ಲಿ ಬಲಿ ಇದ್ದರೆಂದು ಮಹಾಭಾರತದ ಸಭಾಪರ್ವದಿಂದ 4.11 ತಿಳಿದು ಬರುತ್ತದೆ. ವೇದವ್ಯಾಸರ ಸತ್ ಶಿಷ್ಯರಾದ ಇವರು ಧರ್ಮಸೂತ್ರಗಳು ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಕುರಿತು ತಮ್ಮ ತಂದೆಯ ಬಳಿ ವ್ಯಾಪಕವಾಗಿ ಜಿಜ್ಞಾಸೆ ಮಾಡಿದರು. ಅವರ ಪೂಜ್ಯ ತಂದೆಯವರಾದರೂ ಆಧ್ಯಾತ್ಮ ಸಾಮ್ರಾಜ್ಯವನ್ನೈದುವ ಸಾಧನವಾದ ಯೋಗ ಪದ್ಧತಿ, ಕಾಮ್ಯ ಕರ್ಮ ಮತ್ತು ಅನುಭವ ಗಮ್ಯ ಜ್ಞಾನಗಳ ನಡುವಿನ ವ್ಯತ್ಯಾಸ, ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆಯುವ ವಿಧಿವಿಧಾನಗಳು, 4 ಆಶ್ರಮಗಳು ಎಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ, ದೇವೋತ್ತಮ ಪರಮಪುರುಷನ ಮಹೋನ್ನತ ಸ್ಥಾನ, ಅವನನ್ನು ಪ್ರತ್ಯಕ್ಷವಾಗಿ ನೋಡುವ ಕ್ರಮ, ಜ್ಞಾನವಾಪ್ತಿಗೆ ಯೋಗ್ಯವಾದ ಶಿಷ್ಯ, ಪಂಚಭೂತಗಳ ವಿಚಾರ, ಬುದ್ಧಿಯ ಅದ್ವಿತೀಯ ಸ್ಥಾನ, ಲೌಕಿಕ ಪ್ರಕೃತಿ ಮತ್ತು ಜೀವಿಯ ಪ್ರಜ್ಞೆ, ಆತ್ಮ ಸಾಕ್ಷಾತ್ಕಾರ ಪಡೆದವರ ಲಕ್ಷಣಗಳು, ಐಕ ದೇಹದ ಕಾರ್ಯವಿಧಾನಗಳು, ಪರಿಣಾಮಕಾರಿಯಾದ ಪ್ರಕೃತಿ ಗುಣಲಕ್ಷಣಗಳು, ನಿರಂತರ ಕಾಮನೆಗಳ ವೃಕ್ಷ, ಮನಸ್ಸಿನ ವ್ಯಾಪಾರಗಳು ಮುಂತಾದವನ್ನು ಬೋಧಿಸಿ ಅವರನ್ನು ಸಂತುಷ್ಟಿಗೊಳಿಸಿದನು. ಕೆಲವೊಮ್ಮೆ ಅವರು ತಮ್ಮ ತಂದೆ ಮತ್ತು ನಾರದರ ಅನುಜ್ಞೆ ಪಡೆದು ಸೂರ್ಯಲೋಕಕ್ಕೆ ಹೋಗಿ ಬಂದರು. ಮಹಾಭಾರತದ ಶಾಂತಿ ಪರ್ವದಲ್ಲಿ 332 ಅವರ ಅಂತರಿಕ್ಷಯಾನದ ವರ್ಣನೆಗಳಿವೆ. ಕೊನೆಯಲ್ಲಿ ಅವರು ದಿವ್ಯಧಾಮವನ್ನೈದಿದರು. ಇವರು ಅರಣೇಯ, ಅರಣೀಸುತ, ವೈಯಾಸಕಿ, ವ್ಯಾಸಾತ್ಮಜ ಮೊದಲಾದ ವಿವಿಧ ಹೆಸರುಗಳಿಂದಲೂ ಪ್ರಸಿದ್ಧರು. ಕಶ್ಯಪ ಇವರು ಪ್ರಜಾಪತಿಗಳಲ್ಲಿ ಒಬ್ಬರು. ಮರೀಚಿಯ ಪುತ್ರ, ದಕ್ಷ ಪ್ರಜಾಪತಿಯ ಅಳಿಯಂದರಲ್ಲಿ ಒಬ್ಬರು. ಆನೆಗಳು ಮತ್ತು ಆಮೆಗಳನ್ನು ಆಹಾರವಾಗಿ ಸೇವಿಸುವ ಬೃಹತ್ ಗರುಡ ಪಕ್ಷಿಯ ತಂದೆ. ಇವರು ದಕ್ಷ ಪ್ರಜಾಪತಿಯ 13 ಹೆಣ್ಣು ಮಕ್ಕಳಾದ ಅದಿತಿ, ದಿತಿ, ಧನು, ಕಾಷ್ಟ, ಅರಿಷ್ಟ, ಸುರಸ, ಇಲ, ಮುನಿ, ಕ್ರೋಧವಶ, ತಾಮ್ರ, ಸುರಭಿ, ಸರಮ ಮತ್ತು ತಿಮಿ ಎಂಬುವರನ್ನು ವಿವಾಹವಾಗಿದ್ದರು. ಅವರು ಈ ಪತ್ನಿಯರಿಂದ ಅನೇಕ ದೇವತೆಗಳು ಮತ್ತು ದಾನವರನ್ನು ಮಕ್ಕಳಾಗಿ ಪಡೆದರು. ಅವರ ಮೊದಲನೆಯ ಪತ್ನಿ ಅದಿತಿಯಿಂದ 12 ಆದಿತ್ಯರು ಜನಿಸಿದರು. ಅವರಲ್ಲಿ ಒಬ್ಬನಾದ ವಾಮನ ದೇವೋತ್ತಮನಾದ ಅವತಾರಗಳಲ್ಲಿ ಒಬ್ಬ. ಕಶ್ಯಪ ಮಹರ್ಷಿಗಳು ಅರ್ಜುನನ ಜನನ ಕಾಲದಲ್ಲಿ ಉಪಸ್ಥಿತರಿದ್ದರು. ಇವರು ಪರಶುರಾಮರಿಂದ ಸಮಸ್ತ ಪೃಥ್ವಿಯನ್ನೇ ಕಾಣಿಕೆಯಾಗಿ ಸ್ವೀಕರಿಸಿದ ನಂತರ ಪರಶುರಾಮರಿಗೆ ಪೃಥ್ವಿಯಿಂದ ಆಚೆ ಹೋಗುವಂತೆ ಹೇಳಿದರು. ಕಶ್ಯಪರ ಇನ್ನೊಂದು ಹೆಸರು ಅರಿಷ್ಟನೇಮಿ. ಇವರು ವಿಶ್ವದ ಉತ್ತರ ದಿಶೆಯಲ್ಲಿ ವಾಸ ಮಾಡುತ್ತಾರೆ. ಅಂಗೀರಸ ಇವರು ಅಂಗೀರ ಮಹರ್ಷಿಗಳ ಪುತ್ರ. ಇವರು ದೇವತೆಗಳ ಗುರುವಾದ ಬೃಹಸ್ಪತಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧರು. ದ್ರೋಣಾಚಾರ್ಯರು ಇವರ ಅಂಶಿಕ ಅವತಾರವೆಂದು ಪ್ರತೀತಿ. ಶುಕ್ರಾಚಾರ್ಯರು ರಾಕ್ಷಸ ಗುರುಗಳು. ಬೃಹಸ್ಪತಿಗಳು ಅವರಿಗೆ ಸವಾಲು ಹಾಕಿದರು. ಬೃಹಸ್ಪತಿಗಳ ಮಗ ಕಚ. ಅವರು ಆಗ್ನೇಯಾಸ್ತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಭರದ್ವಾಜರಿಗೆ ನೀಡಿದರು. ಪ್ರಖ್ಯಾತ ನಕ್ಷತ್ರವಾದ ಚಂದ್ರಮಾಸಿ ಬೃಹಸ್ಪತಿಗಳ ಪತ್ನಿ. ಅವಳಲ್ಲಿ ಅವರು ಅಗ್ನಿದೇವನಂತೆ ಉಜ್ವಲವಾದ
6 ಜನ ಪುತ್ರರನ್ನು ಪಡೆದರು. ಅವರು ಅಂತರಿಕ್ಷ ಯಾನ ಮಾಡಬಲ್ಲವರಾದುದರಿಂದ ಬ್ರಹ್ಮಲೋಕ ಇಂದ್ರಲೋಕಗಳಿಗೂ ಹೋಗಬರಬಲ್ಲವರಾಗಿದ್ದರು. ರಾಕ್ಷಸರನ್ನು ಗೆಲ್ಲುವ ವಿಧಾನವನ್ನು ಅವರು ಸ್ವರ್ಗಾಧಿಪತಿ ಇಂದ್ರನಿಗೆ ಬೋಧಿಸಿದರು. ಒಂದು ಸಲ ಅವರು ಇಂದ್ರನಿಗೆ ಭೂಲೋಕದಲ್ಲಿ ಹಂದಿಯಾಗಿ ಹುಟ್ಟುವಂತೆ ಶಾಪ ನೀಡಿದರು. ಹಂದಿ ರೂಪದ ಇಂದ್ರ ಭೂಲೋಕ ಬಿಟ್ಟು ಸ್ವರ್ಗಕ್ಕೆ ಹಿಂದಿರುಗಲು ಇಷ್ಟಪಡಲಿಲ್ಲ. ಮಾಯಾಶಕ್ತಿಯ ಆಕರ್ಷಣೆಯ ಪ್ರಭಾವ ಇಂತಹದ್ದು. ಹಂದಿಯೂ ಕೂಡ ಸ್ವರ್ಗ ಸಾಮ್ರಾಜ್ಯಕ್ಕೆ ಬದಲಾಗಿ ತನ್ನ ಪಾರ್ಥಿವ ಸಂಪತ್ತುಗಳನ್ನು ಬಿಟ್ಟುಕೊಡಲು ಬಯಸುವುದಿಲ್ಲ. ಅಂಗೀರಸರು ವಿವಿಧ ಲೋಕವಾಸಿಗಳಿಗೆ ಧರ್ಮ ಬೋಧಕರಾಗಿದ್ದರು. ಶ್ಲೋಕ 9. ತಾನ್ ಸಮೇತಾನ್ ಮಹಾಭಾಗಾನ್ ಉಪಲಭ್ಯ ವಸುತ್ತಮಃ ಪೂಜಯಾಮಾಸ ಧರ್ಮಜ್ಞಃ ದೇಶ ಕಾಲ ವಿಭಾಗವಿತ್. ತಾನ್ ಅವರೆಲ್ಲವರನ್ನು ಸಮೇತಾನ್ ಒಡಗೂಡಿದ ಮಹಾಭಾಗಾನ್ ಮಹಾಶಕ್ತಿ ಸಂಪನ್ನರಾದವರನ್ನು ಉಪಲಭ್ಯ ಸ್ವಾಗತಿಸಿ ವಸು ಉತ್ತಮಃ ವಸುಗಳಲ್ಲಿ ಶ್ರೇಷ್ಠನಾದವನು ಭೀಷ್ಮಾಚಾರ್ಯನು ಪೂಜೆಯಾಂ ಆಸ ಸತ್ಕರಿಸಿದನು. ಧರ್ಮಜ್ಞ ಧಾರ್ಮಿಕ ತತ್ವಗಳನ್ನು ಅರಿತ ದೇಶ ಸ್ಥಳ ಕಾಲ ಸಮಯಗಳ ವಿಭಾಗವಿತ್ ಹೊಂದಾಣಿಕೆಯನ್ನು ಅರಿತ. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅಷ್ಟವಸುಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಭೀಷ್ಮರು ದೇಶ ಕಾಲೋಚಿತವಾದ ಸಮಸ್ತ ಧರ್ಮ ತತ್ವಗಳನ್ನು ಚೆನ್ನಾಗಿ ಬಲ್ಲವರಾದ್ದರಿಂದ ಅಲ್ಲಿ ನೆರೆದ ಎಲ್ಲಾ ಮಹಾನ್ ಓಜಸ್ವಿ ಋಷಿಗಳನ್ನು ಆದರಪೂರ್ವಕವಾಗಿ ಸ್ವಾಗತಿಸಿದರು. ಭಾವಾರ್ಥ: ಧರ್ಮ ಪಾರಂಪರಾಗತರಾದವರು ದೇಶ ಕಾಲೋಚಿತವಾಗಿ ಧರ್ಮ ತತ್ವಗಳನ್ನು ಸರಿಹೊಂದಿಸಿಕೊಳ್ಳುವುದು ಹೇಗೆಂದು ನಿರ್ದುಷ್ಟವಾಗಿ ತಿಳಿದಿರುತ್ತಾರೆ. ಎಲ್ಲ ಮಹಾನ್ ಆಚಾರ್ಯರು ಅಥವಾ ಧರ್ಮ ಬೋಧಕರು ಅಥವಾ ಸಮಾಜ ಸುಧಾರಕರು ದೇಶ ಕಾಲೋಚಿತವಾಗಿ ಧರ್ಮ ತತ್ವಗಳನ್ನು ಹೊಂದಿಸಿಕೊಂಡೇ ತಮ್ಮ ಉದ್ದೇಶಿತ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬಗೆ ಬಗೆಯ ಹವಾಮಾನಗಳು ಸನ್ನಿವೇಶಗಳು ಇವೆ. ವ್ಯಕ್ತಿಯೊಬ್ಬ ಭಗವಂತನ ಸಂದೇಶವನ್ನು ಉಪದೇಶಿಸುವ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕೆಂದರೆ ಅವನು ದೇಶ ಕಾಲಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಮಾಡುವುದರಲ್ಲಿ ಪರಿಣಿತನಾಗಿರಬೇಕು. ಭೀಷ್ಮರು ಈ ಭಕ್ತಿ ಸೇವೆಯ ಪಂಥವನ್ನು ಕುರಿತು ಬೋಧಿಸುವ 12 ಮಹಾಜನರಲ್ಲಿ ಒಬ್ಬರಾಗಿದ್ದರು. ಆದುದರಿಂದ ವಿಶ್ವದ ಎಲ್ಲಾ ಭಾಗಗಳಿಂದ ಬಂದು ಸೇರಿದ ಓಜಸ್ವಿ ಋಷಿಗಳನ್ನೆಲ್ಲ ತಮ್ಮ ಮರಣಶಯ್ಯೆಯ ಬಳಿ ಬರಮಾಡಿಕೊಂಡು ಸ್ವಾಗತಿಸುವುದು ಅವರಿಗೆ ಸಾಧ್ಯವಾಯಿತು. ಆಗ ಅವರು ತಮ್ಮ ಮನೆಯಲ್ಲಿರಲಿಲ್ಲ, ಆರೋಗ್ಯವಂತರಾಗಿಯೂ ಇರಲಿಲ್ಲ. ಆದುದರಿಂದ ಆ ಸಮಯದಲ್ಲಿ ಬಂದವರನ್ನು ದೈಹಿಕವಾಗಿ ಬರಮಾಡಿಕೊಂಡು ಸ್ವಾಗತಿಸಲು ಭೀಷ್ಮರು ಖಂಡಿತ ಅಸಮರ್ಥರಾಗಿದ್ದರು. ಆದರೆ ಅವರು ಸ್ವಸ್ಥ ಮನಸ್ಸು ಚೈತನ್ಯಶೀಲವಾಗಿತ್ತು. ಆದುದರಿಂದ ಹಾರ್ದಿಕವಾಗಿ ಮಧುರ ವಚನಗಳನ್ನು ಆಡಿ ಬಂದವರನ್ನು ಸ್ವಾಗತಿಸಿದರು. ವ್ಯಕ್ತಿಯೊಬ್ಬ ತನ್ನ ಕರ್ತವ್ಯಗಳನ್ನು ದೈಹಿಕವಾಗಿಯೋ ಮಾನಸಿಕವಾಗಿಯೋ ಶಾಬ್ದಿಕವಾಗಿಯೋ ನಿರ್ವಹಿಸುವುದು ಸಾಧ್ಯ. ಭೀಷ್ಮರಿಗೆ ಅವುಗಳನ್ನು ಸೂಕ್ತ ಸಂದರ್ಭಗಳಲ್ಲಿ ಹೇಗೆ ಉಪಯೋಗಿಸುವುದೆಂದು ಚೆನ್ನಾಗಿ ತಿಳಿದಿತ್ತು. ಆದುದರಿಂದ ದೈಹಿಕವಾಗಿ ಅಸ್ವಸ್ಥರಾಗಿದ್ದರೂ ಅವರನ್ನೆಲ್ಲ ಸ್ವಾಗತಿಸುವುದರಲ್ಲಿ ಭೀಷ್ಮರಿಗೆ ಅಂತಹ ತೊಂದರೆ ಏನೂ ಆಗಲಿಲ್ಲ. ಶ್ಲೋಕ 10. ಕೃಷ್ಣಂ ಚ ತತ್ ಪ್ರಭಾವಜ್ಞ ಆಸೀನಂ ಜಗದೀಶ್ವರಂ ಹೃದಿಸ್ಥಂ ಪೂಜಯಾಮಾಸ ಮಾಯಯೋಪಾತ ವಿಗ್ರಹಂ. ಕೃಷ್ಣಂ ಶ್ರೀಕೃಷ್ಣನನ್ನು ಚ ಕೂಡ ತತ್ ಅವನ ಪ್ರಭಾವಜ್ಞ ಮಹಿಮೆಗಳನ್ನು ಅರಿತವನಾದ ಭೀಷ್ಮನು ಆಸೀನಂ ಕುಳಿತಿದ್ದ ಜಗತ್ ಈಶ್ವರಂ ವಿಶ್ವಪ್ರಭುವಾದ ಹೃದಿಸ್ಥಂ ಹೃದಯ ನಿವಾಸಿಯಾದ ಪೂಜಯಾಂ ಆಸ ಅರ್ಚಿಸಿದನು. ಮಾಯೆಯ ಆಂತರಿಕ ಶಕ್ತಿಯಿಂದ ಉಪಾತ್ತ ವ್ಯಕ್ತವಾದ ವಿಗ್ರಹಂ ರೂಪವುಳ್ಳ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಭಗವಾನ್ ಶ್ರೀಕೃಷ್ಣ ಎಲ್ಲರ ಹೃದಯದಲ್ಲೂ ನೆಲೆಸಿರುತ್ತಾನೆ. ಆದರೂ ತನ್ನ ಅಂತರಂಗ ಶಕ್ತಿಯಿಂದಾಗಿ ತನ್ನ ದಿವ್ಯ ರೂಪವನ್ನು ಅಭಿವ್ಯಕ್ತಿಸುತ್ತಾನೆ. ಇಂತಹ ಭಗವಂತನೇ ಈಗ ಭೀಷ್ಮರ ಮುಂದೆ ಕುಳಿತಿದ್ದ. ಅವನ ಮಹಿಮೆಯನ್ನು ಬಲ್ಲವರಾದುದರಿಂದ ಭೀಷ್ಮರು ಅವನನ್ನು ಯಥೋಚಿತವಾಗಿ ಪೂಜಿಸಿದರು. ಭಾವಾರ್ಥ:
ಏಕಕಾಲದಲ್ಲಿ ಎಲ್ಲೆಲ್ಲೂ ಅಸ್ತಿತ್ವದಲ್ಲಿರುವುದರಿಂದ ಭಗವಂತನ ಸರ್ವಶಕ್ತತ್ವ ಪ್ರಕಟವಾಗಿದೆ. ಅವನು ಸದಾ ತನ್ನ ಶಾಶ್ವತ ಧಾಮವಾದ ಗೋಲೋಕ ಬೃಂದಾವನದಲ್ಲಿ ನೆಲೆಸಿರುತ್ತಾನೆ. ಆದರೂ ಪ್ರತಿಯೊಬ್ಬನ ಹೃದಯದಲ್ಲೂ ನೆಲೆಸಿರುತ್ತಾನೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಅದೃಶ್ಯ ಅಣುವಿನಲ್ಲೂ ನೆಲೆಸಿರುತ್ತಾನೆ. ತನ್ನ ಅಂತರಂಗ ಶಕ್ತಿಯಿಂದಾಗಿ ಈ ಲೌಕಿಕ ಪ್ರಪಂಚದಲ್ಲಿ ತನ್ನ ಶಾಶ್ವತ ದಿವ್ಯ ರೂಪದಲ್ಲಿ ಗೋಚರಿಸುತ್ತಾನೆ. ಈ ಬಹಿರಂಗ ಶಕ್ತಿ ಅಥವಾ ಲೌಕಿಕ ಶಕ್ತಿಗೂ ಅಥವಾ ಶಾಶ್ವತ ರೂಪಕ್ಕೂ ಏನೇನು ಸಂಬಂಧವಿಲ್ಲ. ಕೃಷ್ಣನನ್ನು ಯಥೋಚಿತವಾಗಿ ಪೂಜಿಸಿದ ಭೀಷ್ಮರಿಗೆ ಈ ಸತ್ಯಗಳೆಲ್ಲ ತಿಳಿದಿದ್ದವು. ಶ್ಲೋಕ 11. ಪಾಂಡುಪುತ್ರಾನುಪಾಸೀನಾನ್ ಪ್ರಶ್ರಯ ಪ್ರೇಮ ಸಂಗತಾನ್ ಅಭ್ಯಾಸಚ್ಚಾನುರಾಗಶ್ರೈ ರಂದಿಭೂತೇನ ಚಕ್ಷುಷಾ. ಪಾಂಡುಪುತ್ರಾನ್, ಪಾಂಡುರಾಜನ ಮಕ್ಕಳಾದ ಯುಧಿಷ್ಠಿರ ಮಹಾರಾಜ ಮತ್ತು ಅವನ ಸಹೋದರರನ್ನು, ಉಪಾಸೀನಂ ಸಮೀಪದಲ್ಲಿ ಮೌನವಾಗಿ ಕುಳಿತ, ಪ್ರಶ್ರಯ ತುಂಬಿದ, ಪ್ರೇಮ ಭಾವದೊಡನೆ, ಸಂಗತಾನ್ ಸೇರಿರುವ, ಅಭ್ಯಾಚಷ್ಟ ಅಭಿನಂದಿಸಿದನು, ಅನುರಾಗ ಭಾವನೆಗಳ, ಅಶ್ರೈಹಿ ಆನಂದ ಬಾಷ್ಪದಿಂದ, ಅಂದಿಭೂತೇನ ಕವಿದ, ಚಕ್ಷುಷ ಕಣ್ಣುಗಳಿಂದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪಾಂಡು ಮಹಾರಾಜನ ಪುತ್ರರು ಮರಣಸನ್ನದ್ಧರಾದ ತಮ್ಮ ತಾತನ ಬಗೆಗೆ ಉಕ್ಕಿದ ವಾತ್ಸಲ್ಯದಿಂದಾಗಿ ಮೂಕರಾಗಿ ಅವರ ಬಳಿ ಕುಳಿತಿದ್ದರು. ಇದನ್ನು ಕಂಡ ಭೀಷ್ಮರು ಅವರನ್ನು ಎದೆ ತುಂಬಿ ಅಭಿನಂದಿಸಿದರು. ಪ್ರೀತಿ ವಾತ್ಸಲ್ಯಗಳಿಂದ ಭಾವಪರವಶರಾದ ಭೀಷ್ಮರ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಉಕ್ಕಿದವು. ಭಾವಾರ್ಥ: ಪಾಂಡು ಮಹಾರಾಜ ಗತಿಸಿದಾಗ ಅವರ ಮಕ್ಕಳೆಲ್ಲ ಚಿಕ್ಕವರಾಗಿದ್ದರು. ಆದುದರಿಂದ ಸಹಜವಾಗಿಯೇ ರಾಜಮನೆತನದ ಹಿರಿಯರ, ಅದರಲ್ಲೂ ಮುಖ್ಯವಾಗಿ ಭೀಷ್ಮರ ವಾತ್ಸಲ್ಯದ ಆಸರೆಯಲ್ಲಿ ಅವರು ಬೆಳೆದರು. ಕಾಲಾನುಕ್ರಮದಲ್ಲಿ ಪಾಂಡವರು ದೊಡ್ಡವರಾದ ಮೇಲೆ ದುರ್ಯೋಧನ ಮತ್ತು ಅವನ ದುಷ್ಟಕೂಟದವರ ಕುಟಿಲತೆಯಿಂದ ಮೋಸ ಹೋದರು. ಮುಗ್ಧರಾದ ಪಾಂಡವರು ವಿನಾಕಾರಣ ಕಷ್ಟಕ್ಕೆ ಸಿಲುಕಿದರೆಂದು ಭೀಷ್ಮರಿಗೆ ತಿಳಿದರೂ ರಾಜಕೀಯ ಕಾರಣಗಳಿಂದಾಗಿ ಅವರು ಪಾಂಡವರ ಪಕ್ಷ ವಹಿಸಲಾಗಲಿಲ್ಲ. ತಮ್ಮ ಜೀವನದ ಅಂತಿಮ ಕಾಲದಲ್ಲಿ ಯುಧಿಷ್ಠಿರನ ನೇತೃತ್ವದಲ್ಲಿ ಬಳಿಗೆ ಬಂದು ವಿನೀತರಾಗಿ ಕುಳಿತ ತಮ್ಮ ಮಹೋನ್ನತ ಮೊಮ್ಮಕ್ಕಳನ್ನು ಕಂಡು ಆ ಮಹಾಯೋಧನಾದ ತಾತನಿಗೆ ಪ್ರೇಮದಿಂದ ಉಕ್ಕಿದ ಕಣ್ಣೀರನ್ನು ತಡೆಯಲಾಗಲಿಲ್ಲ. ಅಡೆತಡೆಗಳಿಲ್ಲದೆ ಬಾಷ್ಪಧಾರೆ ದಳ ಸುರಿಯಿತು. ಅತ್ಯಂತ ಧರ್ಮನಿಷ್ಠರಾದ ತಮ್ಮ ಮೊಮ್ಮಕ್ಕಳು ಅನುಭವಿಸಿದ ಅಪಾರ ಸಂಕಷ್ಟಗಳನ್ನು ಭೀಷ್ಮರು ಜ್ಞಾಪಿಸಿಕೊಂಡರು. ದುರ್ಯೋಧನನ ಸ್ಥಾನದಲ್ಲಿ ಯುಧಿಷ್ಠಿರ ಸಿಂಹಾಸನವನ್ನೇರಿದ್ದರಿಂದ ಭೀಷ್ಮರಿಗೆ ಅತೀವ ಸಂತೃಪ್ತಿಯಾಯಿತು. ಆದುದರಿಂದ ಅವರನ್ನು ಅಭಿನಂದಿಸಲಾರಂಭಿಸಿದರು. ಶ್ಲೋಕ 12. ಅಹೋ ಕಷ್ಟಮಹೋ ನ್ಯಾಯಂ ಯದ್ಯೂಯಂ ಧರ್ಮನಂದನಃ ಜೀವಿತುಂ ನಾರ್ಹತ ಕ್ಲಿಷ್ಟಂ ವಿಪ್ರಧರ್ಮಾಚ್ಯುತಾಶ್ರಯಃ. ಅಹೋ, ಅಯ್ಯೋ, ಕಷ್ಟಂ ಎಂತಹ ಭೀಕರ ದುಃಖಗಳು, ಅಹೋ ಅಬ್ಬಾ, ಅನ್ಯಾಯಂ ಎಂತಹ ಭಯಂಕರ ಅನ್ಯಾಯ, ಯತ್ ಏಕೆಂದರೆ, ಯೂಯಂ ಉತ್ತಮಾತ್ಮರಾದ ನೀವು, ಧರ್ಮನಂದನಾಹ ಧರ್ಮವೇ ಮೂರ್ತಿವೆತ್ತದಂತಹ ಮಕ್ಕಳು, ಜೀವಿತು ಬದುಕಲು ನಾ ಅರ್ಹರಾಗಿರಲಿಲ್ಲ, ಕ್ಲಿಷ್ಟಂ ಕ್ಲೇಶಕರವಾದ, ವಿಪ್ರ ಬ್ರಾಹ್ಮಣರು, ಧರ್ಮ ಶ್ರದ್ಧಾ ಭಕ್ತಿ, ಅಚ್ಯುತ ಭಗವಂತ, ಆಶ್ರಯಾಹ ರಕ್ಷಿತರಾಗಿದ್ದೀರಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಭೀಷ್ಮರು ನುಡಿದರು, ಅಯ್ಯೋ ಪುಣ್ಯಾತ್ಮರೇ, ಧರ್ಮಪುತ್ರರಾದ ನೀವು ಎಷ್ಟೆಲ್ಲ ಭಯಂಕರ ನೋವು ಅನ್ಯಾಯಗಳನ್ನು ಅನುಭವಿಸಬೇಕಾಯಿತು. ಅಂತಹ ಕಷ್ಟಗಳಲ್ಲಿ ನೀವು ಬದುಕಲೇ ಅರ್ಹರಾಗಿರಲಿಲ್ಲ. ಬ್ರಾಹ್ಮಣರು, ದೇವರು ಮತ್ತು ಧರ್ಮವೇ ನಿಮ್ಮನ್ನು ರಕ್ಷಿಸಿತು. ಭಾವಾರ್ಥ: ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದ ಮಹಾಕಗ್ಗೋಲೆಯಿಂದ ಯುಧಿಷ್ಠಿರ ಮಹಾರಾಜನ ಮನಸ್ಸು ಕ್ಷೋಭೆಗೊಂಡಿತ್ತು. ಭೀಷ್ಮರು ಇದನ್ನು ತಿಳಿದಿದ್ದರು. ಆದುದರಿಂದ ಅವರು ಯುಧಿಷ್ಠಿರ ಮಹಾರಾಜ ಅನುಭವಿಸಿದ ಭೀಕರ ಸಂಕಷ್ಟಗಳನ್ನು ಕುರಿತು ಮೊದಲು ಮಾತನಾಡಿದರು. ಅವರು ಕಷ್ಟಕ್ಕೊಳಗಾಗದ್ದು ಅನ್ಯಾಯದಿಂದಲೇ. ಈ ಅನ್ಯಾಯಕ್ಕೆ ಪ್ರತಿಯಾಗಿ ನ್ಯಾಯ ಪಡೆಯಲೆಂದೇ ಕುರುಕ್ಷೇತ್ರ ಯುದ್ಧ ನಡೆಯಿತು.
ಆದುದರಿಂದ ನಡೆದ ಕಗ್ಗೋಲೆಯ ಬಗೆಗೆ ಯುಧಿಷ್ಠಿರನು ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಪಾಂಡವರನ್ನು ಯಾವಾಗಲೂ ಬ್ರಾಹ್ಮಣರು, ಭಗವಂತ ಮತ್ತು ಧರ್ಮತತ್ವಗಳು ರಕ್ಷಿಸಿವೆ ಎಂಬ ಸಂಗತಿಯನ್ನು ಭೀಷ್ಮರು ವಿಶೇಷವಾಗಿ ಹೇಳಬೇಕಾಗಿತ್ತು. ಈ 3 ಮುಖ್ಯ ತತ್ವಗಳಿಂದ ಅವರು ಎಲ್ಲಿಯವರೆಗೆ ರಕ್ಷಿತರಾಗಿರುತ್ತಾರೆಯೋ ಅಲ್ಲಿಯವರೆಗೆ ಅವರು ಹತಾಶರಾಗಲು ಕಾರಣವೇ ಇಲ್ಲ. ಹೀಗೆ ಭೀಷ್ಮರು ಯುಧಿಷ್ಠಿರ ಮಹಾರಾಜನ ವಿಷಣ್ಣತೆಯನ್ನು ದೂರ ಮಾಡುವಂತೆ ಅವನನ್ನು ಹುರಿದುಂಬಿಸಿದರು. ವ್ಯಕ್ತಿಯೊಬ್ಬನು ಎಲ್ಲಿಯವರೆಗೆ ಸತ್ಯನಿಷ್ಠ ಬ್ರಾಹ್ಮಣರ ಮತ್ತು ವೈಷ್ಣವರ ಮಾರ್ಗದರ್ಶನದಲ್ಲಿ ಧರ್ಮ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಾ ಸಂಪೂರ್ಣವಾಗಿ ಭಗವಂತನ ಇಚ್ಛಾನುವರ್ತಿಯಾಗಿರುತ್ತಾನೆಯೋ ಅಲ್ಲಿಯವರೆಗೆ ಜೀವನದ ಎಂತಹ ಪರೀಕ್ಷಾ ಪ್ರಸಂಗಗಳೇ ಎದುರಾದರೂ ಖಿನ್ನನಾಗಬೇಕಾದ ಕಾರಣವಿಲ್ಲ. ಈ ವಿಷಯದಲ್ಲಿ ಅಧಿಕಾರವಾಣಿಯಿಂದ ಮಾತನಾಡಬಲ್ಲವರಾಗಿದ್ದ ಭೀಷ್ಮರು ಈ ಸಂಗತಿಯನ್ನು ಪಾಂಡವರಿಗೆ ಮನದಟ್ಟು ಮಾಡಿಕೊಡಲು ಉದ್ದೇಶಿಸಿದರು. ಶ್ಲೋಕ 13. ಸಂಸ್ಥಿತೆ ತೀರಥೆ ಪಾಂಡೌ ವೃಥಾ ಬಾಲ ಪ್ರಜಾವಧುಃ ಯಷ್ಟಕೃತೆ ಬಹೂನ್ ಕ್ಲೇಶಾನ್ ಪ್ರಾತಾಶೋಕ್ತೋಕವತಿ ಮುಹುಃ. ಸಂಸ್ಥಿತೆ ಮೃತನಾದ ಮೇಲೆ, ಅತಿರಥೆ ಮಹಾಸೇನಾನಿಯಾದ, ಪಾಂಡುವು, ಪೃಥಾ ಕುಂತಿಯು, ಬಾಲಪ್ರಜಾ ಚಿಕ್ಕ ಮಕ್ಕಳುಳ್ಳ, ವಧುಹು ನನ್ನ ಸೊಸೆಯು, ಯುಷ್ಮತ್ ಕೃತೆ ನಿಮಗಾಗಿ, ಬಹೂನ್ ಅನೇಕ, ಕ್ಲೇಶಾನ್ ಕ್ಲೇಶಗಳನ್ನು, ಪ್ರಾಪ್ತ ಹೊಂದಿದಳು, ತೋಕವತಿ ಪ್ರಾಪ್ತ ವಯಸ್ಕರಾದ ಹುಡುಗರನ್ನು ಪಡೆದ ಮೇಲೂ, ಮುಹುಹು ನಿರಂತರವಾಗಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇನ್ನು ನನ್ನ ಸೊಸೆ ಕುಂತಿಯನ್ನು ಕುರಿತು ಹೇಳಬೇಕೆಂದರೆ, ಅತಿರಥನಾದ ಪಾಂಡುವಿನ ಮರಣಾನಂತರ ವಿಧವೆಯಾದ ಅವಳ ಕ್ಲೇಶಕ್ಕೆ ಎಣೆಯೇ ಇಲ್ಲ. ಮನೆ ತುಂಬ ಎಳೆಯ ಮಕ್ಕಳು ಬೇರೆ. ಮುಂದೆ ನೀವು ದೊಡ್ಡವರಾದ ಮೇಲೆ ಕೂಡ ನಿಮ್ಮ ಕಾರ್ಯಗಳಿಂದಾಗಿ ಅವಳು ಬಹಳ ಯಾತನೆಯನ್ನು ಅನುಭವಿಸಿದಳು. ಭಾವಾರ್ಥ. ಕುಂತಿ ದೇವಿಯ ಸಂಕಷ್ಟಗಳಿಗಾಗಿ ಇಲ್ಲಿ ಶ್ಲೋಕ ಇಮ್ಮಡಿಸಿದೆ. ಚಿಕ್ಕ ವಯಸ್ಸಿನಲ್ಲಿಯೇ ವಿಧವೆಯಾದ ಎಳೆಯ ಮಕ್ಕಳನ್ನು ರಾಜವಂಶದಲ್ಲಿ ಬೆಳೆಸಲು ಅವಳು ಬಹಳ ಕಷ್ಟಪಡಬೇಕಾಯಿತು. ಮುಂದೆ ಅವಳ ಮಕ್ಕಳು ದೊಡ್ಡವರಾದ ಮೇಲೆ ಅವರ ಕಾರ್ಯಗಳಿಂದ ಅವಳ ಸಂಕಷ್ಟ ಮತ್ತೂ ಮುಂದುವರಿಯಿತು. ಅಂದರೆ ಕಷ್ಟಪಡುವುದೇ ಅವಳ ಹಣೆಯಲ್ಲಿ ಬರೆದಿತ್ತು. ಆದುದರಿಂದ ಬಂದುದನ್ನೆಲ್ಲ ವ್ಯಕ್ತಿಯು ವಿಫಲನಾಗದೆ ಸಹಿಸಿಕೊಳ್ಳಬೇಕು. ಶ್ಲೋಕ 14. ಸರ್ವಂ ಕಾಲ ಕೃತಂ ಮನ್ಯೆ ಭವತಾಂ ಚ ಯದ ಪ್ರಿಯಂ ಸಪಾಲೋ ಯದ್ವಶೇ ಲೋಕೋ ವಾಯೋರಿವ ಘನಾವಲಿಃ. ಸರ್ವಂ ಈ ಎಲ್ಲವೂ ಕಾಲಕೃತಂ ಅನಿವಾರ್ಯವಾದ ಕಾಲದಿಂದ ಉಂಟಾದುದು, ಮನ್ಯೆ ನಾನು ತಿಳಿಯುತ್ತೇನೆ, ಭವತಾಂ ಚ ನಿಮಗೂ ಸಹ, ಯತ್ ಯಾವುದೆಲ್ಲ, ಅಪ್ರಿಯಂ ಅರುಚಿಯಾದುದ್ದೋ, ಸಪಾಲಃ ಆಡಳಿತಗಾರರೊಂದಿಗೆ, ಯತ್ವಶೆ ಯಾವ ಕಾಲದ ನಿಯಂತ್ರಣದಲ್ಲಿರುವುದೋ, ಲೋಕಃ ಪ್ರತಿಯೊಂದು ಲೋಕದಲ್ಲಿರುವ ಪ್ರತಿಯೊಬ್ಬನು, ವಾಯೋಹೋ ಗಾಳಿಯು ಸಾಗಿಸುತ್ತಿರುವ, ಇವ ಹಾಗೆ, ಘನ ಆವಲಿಹಿ ಮೋಡಗಳ ಸಾಲಿನ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇದೆಲ್ಲದಕ್ಕೂ ಅನಿವಾರ್ಯವಾದ ಕಾಲವೇ ಕಾರಣ ಎಂದು ನನ್ನ ಅಭಿಪ್ರಾಯ. ಮೇಘ ಮಾಲೆಯನ್ನು ಗಾಳಿ ಎತ್ತಿಕೊಂಡ ಹೋದ ಹಾಗೆ ವಿಶ್ವದ ಪ್ರತಿಯೊಬ್ಬನ ಕಾಲದ ನಿಯಂತ್ರಣಕ್ಕೆ ಒಳಪಟ್ಟು ಚಲಿಸುತ್ತಾನೆ. ಭಾವಾರ್ಥ. ಗ್ರಹಾಂತರಗಳಲ್ಲಿ ಕಾಲದ ನಿಯಂತ್ರಣವಿರುವಂತೆ ಬ್ರಹ್ಮಾಂಡದ ಭೂಮ್ಯಂತರಿಕ್ಷಗಳಲ್ಲೆಲ್ಲ ಕಾಲದ ನಿಯಂತ್ರಣವಿದೆ. ಗಾಳಿಯ ಬಲದಿಂದ ಮೋಡಗಳು ಚಲಿಸುವಂತೆ ಸೂರ್ಯನೂ ಸೇರಿದಂತೆ ಎಲ್ಲ ಬೃಹತ್ ಗ್ರಹಗಳು ವಾಯುವಿನ ಬಲದಿಂದ ನಿಯಂತ್ರಿತವಾಗಿವೆ. ಹೀಗೆಯೇ ಅನಿವಾರ್ಯವಾದ ಕಾಲವು ವಾಯುವಿನ ಚಲನವಲನಗಳನ್ನು, ಇತರ ಮೂಲಾಂಶಗಳನ್ನು ನಿಯಂತ್ರಿಸುತ್ತದೆ. ಆದುದರಿಂದ ಸಮಸ್ತವೂ ಪರಮಾತ್ಮನ ಶಕ್ತಿಶಾಲಿ ರೂಪವಾದ ಮಹಾಕಾಲದಿಂದಲೇ ಈ ಲೌಕಿಕ ಜಗತ್ತಿನಲ್ಲಿ ನಿಯಂತ್ರಿತವಾಗುತ್ತವೆ. ಆದುದರಿಂದ ಕಾಲದ ಈ ಕಲ್ಪನಾತೀತ ಕ್ರಿಯೆಗಳಿಂದ ಯುಧಿಷ್ಠಿರ ದುಃಖ ಪಡಬೇಕಾಗಿಲ್ಲ. ಲೌಕಿಕ ಜಗತ್ತಿನ ನೆಲೆಯಲ್ಲಿರುವವರೆಗೂ ಪ್ರತಿಯೊಬ್ಬನು ಕಾಲದ ಪ್ರತಿಕ್ರಿಯೆಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಪೂರ್ವ ಜನ್ಮದಲ್ಲಿ ಮಾಡಿದ
ಪಾಪದ ಫಲವನ್ನು ಈಗ ಅನುಭವಿಸುತ್ತಿದ್ದಾನೆಂದು ಯುಧಿಷ್ಠಿರ ಯೋಚಿಸುವುದು ಸರಿಯಲ್ಲ. ಅತ್ಯಂತ ಧರ್ಮನಿಷ್ಠನು ಐಹಿಕ ಜಗತ್ತಿನ ಸನ್ನಿವೇಶಗಳನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಧರ್ಮನಿಷ್ಠನಾದ ಮನುಷ್ಯನು ಸತ್ಯನಿಷ್ಠ ಬ್ರಾಹ್ಮಣರ ಮತ್ತು ವೈಷ್ಣವರ ಮಾರ್ಗದರ್ಶನದಲ್ಲಿ ಧರ್ಮ ತತ್ವಗಳನ್ನು ಅನುಸರಿಸುತ್ತಿರುವುದರಿಂದ ಭಗವಂತನಲ್ಲಿ ಶ್ರದ್ಧೆ ಹೊಂದಿರುತ್ತಾನೆ. ಈ 3 ಮಾರ್ಗದರ್ಶಕ ಸೂತ್ರಗಳು ಜೀವನದ ಗುರಿಯಾಗಿರಬೇಕು. ಅನಂತವಾದ ಕಾಲದ ಯುಕ್ತಿಗಳಿಂದ ಮನುಷ್ಯ ಕ್ಷೋಭೆಗೊಳ್ಳಬಾರದು. ಈ ಬ್ರಹ್ಮಾಂಡದ ಮಹಾ ನಿಯಂತ್ರಕನಾದ ಬ್ರಹ್ಮನೇ ಕಾಲದ ಅಧೀನನಾಗಿದ್ದಾನೆ. ಆದುದರಿಂದ ಧರ್ಮತತ್ವಗಳ ನಿಷ್ಠ ಅನುಯಾಯಿಗಳಾಗಿದ್ದರೂ ಕಾಲದ ನಿಯಂತ್ರಣಕ್ಕೆ ಒಳಗಾಗಿದ್ದೆನ್ನಲ್ಲ ಎಂದು ವ್ಯಕ್ತಿಯು ಗೊಣಗಬಾರದು. ಶ್ಲೋಕ 15. ಯತ್ರ ಧರ್ಮ ಸುತೋ ರಾಜ ಗದುಪಾಣಿರ್ವೃಕೋದರಃ ಕೃಷ್ಣೋಸ್ತ್ರೀ ಗಾಂಡೀವಂ ಚಾಪಂ ಸುಹೃತ್ ಕೃಷ್ಣಸ್ತತೋ ವಿಪತ್. ಯತ್ರ ಎಲ್ಲಿ ಧರ್ಮಸುತಃ ಧರ್ಮರಾಜನ ಮಗನು, ರಾಜ ದೊರೆಯಾದ, ಗದಾಪಾಣಿಹಿ ಕೈಯಲ್ಲಿ ಶಕ್ತಿಯುತವಾದ ಗದೆಯನ್ನು ಹಿಡಿದ, ವೃಕೋದರಃ ಭೀಮನು, ಕೃಷ್ಣ ಅರ್ಜುನನು, ಅಸ್ತ್ರಿ ಅಸ್ತ್ರವನ್ನು ಒಯ್ಯುವ, ಗಾಂಡೀವಂ ಗಾಂಡೀವ, ಚಾಪಂ ಬಿಲ್ಲು, ಸುಹೃತ್ ಹಿತೈಷಿಯಾದ, ಕೃಷ್ಣ ಶ್ರೀಕೃಷ್ಣನು, ದೇವೋತ್ತಮ ಪುರುಷನು, ತತಃ ಇರುವರೋ ಅಲ್ಲಿ, ವಿಪತ್ ವಿಪರ್ಯಾಸ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಓ ಅನಿವಾರ್ಯವಾದ ಕಾಲದ ಪ್ರಭಾವವು ಎಷ್ಟೊಂದು ಆಶ್ಚರ್ಯಕರವಾದದ್ದು. ಅದನ್ನು ಹಿಂದು ಮುಂದು ಮಾಡಲಾಗುವುದಿಲ್ಲ. ಇಲ್ಲದಿದ್ದರೆ ಧರ್ಮಪಾಲಕ ದೇವತೆಯ ಪುತ್ರನಾದ ಯುಧಿಷ್ಠಿರ ಮಹಾರಾಜನ ಎದುರು, ಗದಾಯುದ್ಧದಲ್ಲಿ ಮಹಾವೀರನಾದ ಭೀಮನ ಎದುರು, ದಿವ್ಯಾಯುಧವಾದ ಗಾಂಡೀವವನ್ನು ಧರಿಸಿರುವ ಮಹಾ ಧನುರ್ವಿದ್ಯಾ ಕುಶಲಿ ಅರ್ಜುನನ ಎದುರು, ಎಲ್ಲಕ್ಕಿಂತ ಹೆಚ್ಚಾಗಿ ಪಾಂಡವರ ಪ್ರತ್ಯಕ್ಷ ಹಿತೈಷಿ ಭಗವಂತನ ಎದುರಿನಲ್ಲೇ ಇಷ್ಟೆಲ್ಲ ಮುರುವುಗಳು ಯಾಕೆ ಆಗುತ್ತಿದ್ದವು? ಭಾವಾರ್ಥ. ಪಾಂಡವರ ವಿಷಯದಲ್ಲಿ ಹೇಳುವುದಾದರೆ ಅವರಿಗೆ ಲೌಕಿಕ ಅಥವಾ ಆಧ್ಯಾತ್ಮಿಕ ಸಂಪನ್ಮೂಲಗಳಿಗೆ ಯಾವುದೇ ಕೊರತೆಯೂ ಇರಲಿಲ್ಲ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರಿಬ್ಬರು ಇದ್ದುದರಿಂದ ಲೌಕಿಕವಾಗಿ ಅವರು ಸುಸಜ್ಜಿತರಾಗಿದ್ದರು. ಇನ್ನು ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ದೊರೆಯೇ ಧರ್ಮದ ಪ್ರತೀಕವಾಗಿದ್ದ. ಇವೆಲ್ಲಕ್ಕಿಂತ ಹೆಚ್ಚಾಗಿ ದೇವೋತ್ತಮ ಪರಮ ಪುರುಷನಾದ ಭಗವಾನ್ ಕೃಷ್ಣನೇ ಅವರ ಹಿತೈಷಿಯಾಗಿ ಅವರ ವ್ಯವಹಾರಗಳಲ್ಲಿ ವೈಯಕ್ತಿಕ ಕಾಳಜಿ ವಹಿಸಿದ್ದ. ಇಷ್ಟಾಗಿಯೂ ಪಾಂಡವರ ಪಕ್ಷದಲ್ಲಿ ಅನೇಕ ತಿರುವು ಮುರುವುಗಳಾದ ಧರ್ಮ ಕಾರ್ಯದ ಬಲವಿದ್ದರೂ, ಘನ ವ್ಯಕ್ತಿಗಳ ಶೌರ್ಯವಿದ್ದರೂ, ತಜ್ಞ ನಿರ್ವಹಣೆಯ ಬಲವಿದ್ದರೂ, ಭಗವಾನ್ ಕೃಷ್ಣನ ನೇರ ಉಸ್ತುವಾರಿಯಲ್ಲಿ ಶಸ್ತ್ರಾಸ್ತ್ರಗಳ ಬಲವಿದ್ದರೂ ಪಾಂಡವರು ಅನೇಕ ವಾಸ್ತವಿಕ ಸೋಲುಗಳನ್ನು ಅನುಭವಿಸಿದರು. ಇವನ್ನೆಲ್ಲ ಅನಿವಾರ್ಯವಾದ ಕಾಲ ಪ್ರಭಾವವೆಂದೇ ಹೇಳಬಹುದು. ಕಾಲಕ್ಕೂ ಭಗವಂತನಿಗೂ ಅವಿನಾ ಸಂಬಂಧ. ಆದುದರಿಂದ ಕಾಲದ ಪ್ರಭಾವವೆಂದರೆ ಭಗವಂತನ ವಿವರಿಸಲಾಗದ ಇಚ್ಛೆ ಎಂದೇ ಸೂಚಿತವಾಗುತ್ತದೆ. ಸಂಗತಿ ಮನುಷ್ಯನ ಕೈಮೀರಿ ಹೋದಾಗ ಅದಕ್ಕಾಗಿ ಹಲುಬಬೇಕಾದ ಅಗತ್ಯವಿಲ್ಲ. ಶ್ಲೋಕ 16. ನಾಹ್ಯಸ್ಯ ಕರ್ಹಿ ಚಿದ್ರಾಜನ್ ಪುಮಾನ್ ವೇದ ವಿದಿತಿಗ್ಸತಿಂ ನಹಿ ಅಸ್ಯ ಕರ್ಹಿ ಚಿದ್ರಾಜನ್ ಪುಮಾನ್ ವೇದ ವಿದಿತ್ಸಿತಾಂ ಯತ್ತ ವಿಜಿತಜ್ಞಾಸಾಯ ಯುಕ್ತ ಮುಹ್ಯಂತಿ ಕವಯಃ ಅಪಿಹಿ. ಎಂದಿಗೂ ಇಲ್ಲ, ಹಿ ಖಂಡಿತವಾಗಿ, ಅಸ್ಯ ಅವನ, ಕರ್ಹಿಚಿತ್ ಯಾವುದೇ, ರಾಜನ್ ಹೇ ರಾಜನೇ, ಪುಮಾನ್ ಮನುಷ್ಯನು, ಯಾರೊಬ್ಬನು, ವೇದ ತಿಳಿಯುತ್ತಾನೆ, ವಿದಿತ್ಸಿತಂ ಯೋಜನೆಯನ್ನು, ಯತ್ ಯಾವ, ವಿಜಿಜ್ಞಾಸಾಯ ಸಂಪೂರ್ಣ ವಿಚಾರಣೆಗಳಿಂದ, ಯುಕ್ತಾಹ ಪ್ರವೃತ್ತರಾದ, ಮುಹ್ಯಂತಿ ದಿಗ್ಭ್ರಮೆಗೊಳ್ಳುತ್ತಾರೆ, ಕವಯಃ ಮಹಾನ್ ದಾರ್ಶನಿಕರು, ಅಪಿ ಕೂಡ, ಹಿ ನಿಶ್ಚಯವಾಗಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಹೇ ದೊರೆಯೇ, ಭಗವಂತನ ಶ್ರೀಕೃಷ್ಣನ ಯೋಜನೆಯನ್ನು ಯಾರೂ ಅರಿಯಲಾರರು. ಮಹಾ ದಾರ್ಶನಿಕರು ಕೂಡ ಸಮಗ್ರವಾಗಿ ಜಿಜ್ಞಾಸೆ ಮಾಡಿದರೂ ದಿಗ್ಭ್ರಾಂತರಾಗಿದ್ದಾರೆ.
ಭಾವಾರ್ಥ: ತಾನು ಹಿಂದೆ ಮಾಡಿದ ಪಾಪ ಕೃತ್ಯಗಳು ಮತ್ತು ತತ್ಪರಿಣಾಮವಾಗಿ ಉಂಟಾದ ಯಾತನೆಗಳು, ಇವುಗಳಿಂದ ಯುಧಿಷ್ಠಿರ ಮಹಾರಾಜನಿಗೆ ಉಂಟಾಗಿದ್ದ ದಿಗ್ಭ್ರಮೆಯು ದ್ವಾದಶ ಮಹಾರಾಜರಲ್ಲಿ ಒಬ್ಬರಾದ ಮಹಾಚಾರ್ಯರಾದ ಭೀಷ್ಮರಿಂದ ಸಂಪೂರ್ಣವಾಗಿ ತೊಡೆದು ಹೋಯಿತು. ಅನಾದಿ ಕಾಲದಿಂದಲೂ ಶಿವ, ಬ್ರಹ್ಮರಂತಹ ದೇವತೆಗಳೇ ಮೊದಲಾಗಿ ಯಾರೊಬ್ಬರೂ ಭಗವಂತನ ನಿಜವಾದ ಯೋಜನೆಯನ್ನು ಅರಿತುಕೊಳ್ಳಲಾಗಲಿಲ್ಲ ಎಂಬ ಸಂಗತಿಯನ್ನು ಭೀಷ್ಮರು ಯುಧಿಷ್ಠಿರ ಮಹಾರಾಜನಿಗೆ ಮನದಟ್ಟು ಮಾಡಿಕೊಡಲು ಬಯಸಿದ್ದರು ಎಂದ ಮೇಲೆ ನಾವೇನು ಅರ್ಥ ಮಾಡಿಕೊಳ್ಳಬಹುದು? ಅದರ ಬಗೆಗೆ ವಿಚಾರ ಮಾಡುವುದು ನಿರರ್ಥಕ. ಋಷಿಗಳ ವ್ಯಾಪಕವಾದ ತಾತ್ವಿಕ ಜಿಜ್ಞಾಸೆಗಳು ಕೂಡ ಭಗವಂತನ ಯೋಜನೆ ಏನೆಂದು ಖಚಿತವಾಗಿ ತಿಳಿದುಕೊಳ್ಳಲಾರವು. ಇದಕ್ಕೆ ಅತ್ಯುತ್ತಮ ಉಪಾಯವೆಂದರೆ ಮರು ಮಾತಾಡದೆ ಸುಮ್ಮನೆ ಭಗವಂತನ ಅನುಜ್ಞೆಗಳನ್ನು ಅನುಸರಿಸುವುದು. ಪಾಂಡವರು ಅನುಭವಿಸಿದ ಕಷ್ಟಗಳು ಖಂಡಿತವಾಗಿ ಅವರ ಪೂರ್ವಕೃತ ಕರ್ಮದ ಫಲವಲ್ಲ. ಭಗವಂತ ಧರ್ಮ ಸಾಮ್ರಾಜ್ಯವನ್ನು ಸಂಸ್ಥಾಪಿಸುವ ಯೋಜನೆ ಮಾಡಬೇಕಾಗಿತ್ತು. ಆದುದರಿಂದ ಧರ್ಮ ವಿಜಯವನ್ನು ಸಾಧಿಸಲು ಅವನ ಭಕ್ತರು ತಾತ್ಕಾಲಿಕವಾಗಿ ಕಷ್ಟವನ್ನು ಅನುಭವಿಸಬೇಕಾಯಿತು. ಧರ್ಮಕ್ಕಾದ ವಿಜಯವನ್ನು ಕಂಡು ಭೀಷ್ಮರಿಗೆ ನಿಜವಾಗಿಯೂ ಸಂತೃಪ್ತಿಯಾಗಿತ್ತು. ಯುಧಿಷ್ಠಿರ ಮಹಾರಾಜನ ವಿರುದ್ಧ ತಾವೇ ಕಾದಿದರೂ ಅವನು ಸಿಂಹಾಸನವನ್ನು ಏರಿದುದನ್ನು ಕಂಡು ಅವರು ಸಂತೋಷಪಟ್ಟರು. ಭೀಷ್ಮರಂತಹ ಮಹಾರಥರಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಲಲಾಗಲಿಲ್ಲ. ಏಕೆಂದರೆ ಯಾರೇ ಪ್ರಯತ್ನ ಪಡಲಿ ಧರ್ಮದ ವಿರುದ್ಧ ಕೆಡುಕು ಗೆಲ್ಲಲಾರದು ಎಂಬುದನ್ನು ಭಗವಂತ ತೋರಿಸಲು ಬಯಸಿದ್ದ. ಭೀಷ್ಮರು ಭಗವಂತನ ಪರಮ ಭಕ್ತರು. ಆದರೆ ಅವರು ಭಗವಂತನ ಇಚ್ಛೆಯಂತೆ ಪಾಂಡವರ ವಿರುದ್ಧ ಕಾದುವುದನ್ನು ಆಯ್ಕೆ ಮಾಡಿಕೊಂಡರು. ಏಕೆಂದರೆ ಭೀಷ್ಮರಂತಹ ಮಹಾರಥರು ಅಧರ್ಮದ ಕಡೆ ಇದ್ದಾಗ ಗೆಲ್ಲಲಾರರು ಎಂಬುದನ್ನು ಭಗವಂತ ತೋರಿಸಲು ಬಯಸಿದ್ದ. ಶ್ಲೋಕ 17 ಓದ್ಲ ಮತ್ತಜಿ ಸಾಕ. ತಸ್ಮಾದಿದಂ ದೈವತಂತ್ರಂ ವ್ಯವಸ್ಯ ಭರತರ್ಷಭ ತಸ್ಯಾನುವಿಹಿತೋ ನಾಥ ಪಾಹಿ ಪ್ರಜಾಪ್ರಭೋ. ತಸ್ಮಾತ್ ಆದ್ದರಿಂದ, ಇದು ದೈವತಂತ್ರಂ ದೈವದ ಮೋಹಕ ಶಕ್ತಿ ಮಾತ್ರ. ವ್ಯವಸ್ಯ ಮನಗಂಡು, ಭರತರ್ಷಭ ಭರತ ಕುಲದವರಲ್ಲಿ ಶ್ರೇಷ್ಠನೇ, ತಸ್ಯ ಅವನು, ಅನುವಿಹಿತ ಅಪೇಕ್ಷಿಸಿದಂತೆ, ಅನಾಥಾಹ ನಿಸ್ಸಹಾಯಕರಾದ, ನಾಥ ಒಡೆಯನೇ, ಪಾಹಿ ಕಾಪಾಡು, ಪ್ರಜಾಹ ಪ್ರಜೆಗಳನ್ನು, ಪ್ರಭೋ ಸ್ವಾಮಿಯೇ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದುದರಿಂದ ಹೇ ಭರತವಂಶ ಶ್ರೇಷ್ಠನೇ, ಯುಧಿಷ್ಠಿರನೇ, ಇದೆಲ್ಲವೂ ಭಗವಂತನ ಯೋಜನೆ ಎಂದು ನಾನು ಸಮರ್ಥಿಸುತ್ತೇನೆ. ಭಗವಂತನ ಗ್ರಹಿಸಲಾಗದ ಯೋಜನೆಯನ್ನು ಒಪ್ಪಿಕೊಂಡು ನೀನು ಅನುಸರಿಸಲೇಬೇಕು. ನೀನೀಗ ಆಡಳಿತ ಮುಖ್ಯನಾಗಿ ನಿಯೋಜಿತನಾಗಿದ್ದೀಯೆ. ಹೇ ಪ್ರಭುವೆ, ಈಗ ಅನಾಥರಾಗಿರುವ ಪ್ರಜೆಗಳನ್ನು ನೀನು ಪರಿಪಾಲಿಸಬೇಕು. ಭಾವಾರ್ಥ: ಗೃಹಿಣಿಯು ಮಗಳಿಗೆ ಬುದ್ಧಿ ಹೇಳುತ್ತಾ ಸೊಸೆಯನ್ನು ತಿದ್ದುತ್ತಾಳೆ ಎನ್ನುವುದು ಜನಜನಿತವಾದ ಮಾತು. ಹೀಗೆಯೇ ಭಗವಂತ ತನ್ನ ಭಕ್ತರಿಗೆ ಉಪದೇಶಿಸುತ್ತಾ ಲೋಕಕ್ಕೆ ದಾರಿ ತೋರುತ್ತಾನೆ. ಭಗವಂತ ತನ್ನ ಪ್ರಾಮಾಣಿಕ ಭಕ್ತನಿಗೆ ಹೃದಯಸ್ಥನಾಗಿಯೇ ಸದಾ ಬೋಧಿಸುತ್ತಿರುವುದರಿಂದ ಭಕ್ತನು ಭಗವಂತನಿಂದ ಹೊಸದಾಗಿ ಕಲಿಯುವುದು ಏನೂ ಇರುವುದಿಲ್ಲ. ಆದ್ದರಿಂದ ಭಗವದ್ಗೀತೆಯ ಬೋಧನೆಯ ಪ್ರಸಂಗದಂತೆ ತೋರಿಕೆಗೆ ಭಕ್ತನಿಗೆ ಬೋಧನೆ ಮಾಡಿದರೂ ವಾಸ್ತವದಲ್ಲಿ ಅದು ಉದ್ದಿಷ್ಟವಾಗಿರುವುದು ಮಂದಮತಿಗಳಾಗಿಯೇ. ಆದುದರಿಂದ ಭಗವಂತ ನೀಡುವ ಸಂಕಷ್ಟಗಳನ್ನು ಕುರಿತು ಕರುಬದೆ ಪ್ರಸಾದವೆಂದು ಸ್ವೀಕರಿಸಬೇಕಾದುದು ಭಕ್ತನ ಕರ್ತವ್ಯ. ಪಾಂಡವರು ಹಿಂದೆಗೆಯದೆ ಅಧಿಕಾರ ಸೂತ್ರಗಳನ್ನು ವಹಿಸಿಕೊಳ್ಳಬೇಕೆಂದು ಭೀಷ್ಮರು ಸಲಹೆ ಮಾಡಿದರು. ಕುರುಕ್ಷೇತ್ರ ಯುದ್ಧದಿಂದಾಗಿ ಬಡಪಾಯಿ ಪ್ರಜೆಗಳು ತಬ್ಬಲಿಗಳಾದರು. ಅವರೆಲ್ಲ ಯುಧಿಷ್ಠಿರ ಮಹಾರಾಜ ಪಟ್ಟವೇರುವುದಕ್ಕಾಗಿಯೇ ಕಾಯುತ್ತಿದ್ದರು. ಭಗವಂತನ ಶುದ್ಧ ಭಕ್ತರು ತನಗೆ ಬರುವ ಸಂಕಷ್ಟಗಳನ್ನೆಲ್ಲ ಭಗವಂತನ ಅನುಗ್ರಹವೆಂದು ಸ್ವೀಕರಿಸುತ್ತಾರೆ. ಭಗವಂತ ಪರಾತ್ಪರನಾದುದರಿಂದ ಇವೆರಡರಲ್ಲಿ ಲೌಕಿಕವಾಗಿ ಅಂತಹ ವ್ಯತ್ಯಾಸವೇನು ಇಲ್ಲ. ಮತಾಜಿ ನಾಳೆ ಓದ್ಲಾ? ಶ್ಲೋಕ 18 ಓದ್ಲ ಮತಾಜಿ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನಾಳೆ ಓದುವಂತೆ ಬಿಡಿ. ಹಾ ಸರಿ ಮ್ಯಾಮ್. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.